ಅದು ಒಂದ್ ಲೈನ್ ಹೇಳಿ ಮಾತಾಜಿ ಮರ್ತೋಯ್ತು. ನಾನು ಆಡ್ತಾನೆ ಇಲ್ಲ ಅದಕ್ಕೆ. ಯಮುನಾ ತೀರ ವನಚಾರಿ. ಯಮುನಾ ತೀರ ವನಚಾರಿ ಜಯ ರಾಧಾ ಮಾಧವ ಕುಂಜ ಬಿಹಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ. ಜಯ ಗೋಪಿ ಜನ ವಲ್ಲಭ ಗಿರಿವರದಾರಿ. ಯಶೋದನಂದನ ಬ್ರಜ ಜನರಂಜನ. ಯಶೋದನಂದನ ಬ್ರಜ ಜನರಂಜನ. ಯಮುನಾ ತೀರ ವನಚಾರಿ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ನನಗೆ ಸಡನ್ ಆಗಿ ಕನ್ಫ್ಯೂಸ್ ಆಯ್ತು ಮತ್ತೆ. ಇಲ್ಲ ಸರಿ ಹೇಳಿದ್ರೆ ಮಾತಾಜಿ. ಸರಿ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಪ್ರಭುಜಿ. ಹರೇ ಎಲ್ಲರಿಗೂ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ
देवीं सरस्वतीं व्यासं ततो जयमुदीरयेत् ततो जयामुदीरयेत् नष्टप्रायेषु अभद्रेषु अभद्रेषु नित्यं भागवत सेवया नित्यं भागवत सेवया भगवती उत्तमश्लोके भगवती उत्तम श्लोके भक्तिर्भवति नैष्टिकी भक्तिर्भवति नैष्ठिकी ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 9 ಶ್ಲೋಕ 22. ಪ್ರಸ್ಥಿತೆ ತು ವನಂ ಪಿತ್ರಾ ದತ್ವಾ ಗಾಂ ಧರ್ಮ ಸಂಶ್ರಯಃ ಧರ್ಮ ಸಂಶ್ರಯ षट्त्रिंशद्वर्षसाहस्रम् रक्षिताव्याः तेन्द्रियः प्रस्थिते तु वनं पित्रा तत्वा गां धर्म संश्रयः षट्त्रिंशद्वर्षसाहस्रम् रक्षिताव्याः तेन्द्रियः ಪ್ರಸ್ಥಿತೆ ಹೊರಟ ನಂತರ ತು ಆದರೆ ವನಂ ಕಾಡಿಗೆ ಪಿತ್ರ ನಿನ್ನ ತಂದೆಯಿಂದ ಅಥವಾ ಕೊಟ್ಟು ಗಾಂ ಇಡೀ ಪ್ರಪಂಚವನ್ನು ಧರ್ಮ ಸಂಶಯ ಧರ್ಮದ ರಕ್ಷಣೆಯಲ್ಲಿರುವ ಷಟ್ತ್ರಿಂಶತ್ 36 ವರ್ಷಗಳು ಸಾಹಸ್ರಂ ಸಾವಿರ ರಕ್ಷಿತ ನೀನು ಆಳಲಿದ್ದೀಯೇ ಅವ್ಯಾಹತ ಕ್ಷೀಣವಾಗದ ಇಂದ್ರಿಯ ಶಕ್ತಿಯುಳ್ಳವನಾಗಿ ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದರಿಂದ ಶಿಲಪ್ರಭುಪಾದ ಜಯವಾಗಲಿ. ನಿನ್ನ ತಂದೆಯು ನಿನಗೆ ರಾಜ್ಯವನ್ನು ಒಪ್ಪಿಸಿ ಕಾಡಿಗೆ ಹೋದ ಮೇಲೆ ನೀನು ಇಡೀ ಪ್ರಪಂಚವನ್ನು 36,000 ವರ್ಷಗಳ ಕಾಲ ಆಳುತ್ತೀಯೇ. ಅಷ್ಟು ಕಾಲವೂ ನಿನ್ನ ಇಂದ್ರಿಯಗಳೆಲ್ಲ ಈಗಿರುವಷ್ಟೇ ಬಲವಾಗಿರುತ್ತವೆ, ನಿನಗೆ ಎಂದಿಗೂ ಮುಪ್ಪಿಲ್ಲ. ನಿನ್ನ ತಂದೆಯು ನಿನಗೆ ರಾಜ್ಯವನ್ನು ಒಪ್ಪಿಸಿ ಕಾಡಿಗೆ ಹೋದ ಮೇಲೆ ನೀನು ಇಡೀ ಪ್ರಪಂಚವನ್ನು 36,000 ವರ್ಷಗಳ ಕಾಲ ಆಳುತ್ತೀಯೇ. ಅಷ್ಟು ಕಾಲವು ನಿನ್ನ ಇಂದ್ರಿಯಗಳೆಲ್ಲ ಈಗಿರುವಷ್ಟೇ ಬಲವಾಗಿರುತ್ತವೆ, ನಿನಗೆ ಎಂದಿಗೂ ಮುಪ್ಪಿಲ್ಲ. ಭಾವಾರ್ಥ ನಾನೇ ಓದ್ಬಿಡ್ತೇನೆ. ಸತ್ಯಯುಗದಲ್ಲಿ ಜನರು ಸಾಮಾನ್ಯವಾಗಿ 1,00,000 ವರ್ಷಗಳ ಕಾಲ ಬದುಕುತ್ತಿದ್ದರು. ಧ್ರುವ ಮಹಾರಾಜನು 36,000 ವರ್ಷಗಳ ಕಾಲ ಜಗತ್ತನ್ನು ಆಳುವುದು ನಿಜವಾಗಿಯೂ ಸಾಧ್ಯವಿತ್ತು. ಶ್ಲೋಕ 23. ತತ್ವದ್ಭ್ರಾತರ್ಯುತ್ತಮೇ ನಷ್ಟೇ ಮೃಗಯಾಯಾಂ ತು ನ ತನ್ಮನಃ ಅನ್ವೇಷಂತಿ ವನಂ ಮಾತಾ
दावाग्निं सा प्रवेक्ष्यति दावाग्निं सा प्रवेक्ष्यति त्वद्भ्रातर्युत्तमे नष्टे तत्पात्रयुक्तमानष्टे मृगायां तु तन्मनाः मृगयायां तु तन्मना अन्वेषन्ति वनं माता अन्वेषन्ति वनं माता दावाग्निं सा प्रवेक्ष्यति दावाग्निं सा प्रवेक्ष्यति त्वद्भ्रातर्युत्तमे नष्टे तत्पात्रयुक्तमे नष्टे मृगायां तु तन्मनाः अन्वेषन्ति वनं माता दावाग्निं सा प्रवेक्ष्यति ಶ್ಲೋಕ ಓದಿ ಒಬ್ಬರಾದರು ಪ್ರಭು. ಹರೇ ಕೃಷ್ಣ ಪ್ರಭುಜಿ. ತತ್ಭ್ರಾತರಿ ಉತ್ತಮೈ ನಷ್ಟೇ ಮೃಗಾಯಾಂ ತು ತತ್ ಮನಃ ಅನ್ವೇಷಂತಿ ವನಂ ಮಾತಾ ದಾವಾಗ್ನಿಂ ಸಾ ಪ್ರವೇಶತಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಗುರುಜಿ. त्वद्भ्रातर्युत्तमे नष्टे मृगयायां तु तन्मनः अन्वेषन्ति वनं माता दावाग्निं सा प्रवेक्ष्यति. हरे कृष्ण. त्वद्भ्रातरि उत्तमे नष्टे मृगयायां तु तन्मनः अन्वेषन्ति वनं माता दावाग्निं सा प्रवेक्ष्यति. हरे कृष्ण प्रभुजी. त्वद्भ्रातायुत्तमे नष्टे मृगयायां तु तन्मनः अन्वेषन्ति वनं माता दावाग्निं सा प्रवेक्ष्यति. हरे कृष्ण प्रभुजी. ಧನ್ಯವಾದಗಳು. हरे कृष्ण प्रभु. त्वद्भ्रातयुत्तमे नष्टे मृगयायां तु तन्मनाः अन्वेषन्ति वनं माता दावाग्निं सा प्रवेक्ष्यति. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಶ್ಲೋಕ 23. ತದ್ಭ್ರಾತಯುತ್ತಮೇ ನಷ್ಟೇ ಮೃಗಯಾಯಾಂ ತು ತನ್ಮನಃ अन्वेषन्ति वनं माता दावाग्निं सा प्रवेक्ष्यति. हरे कृष्णा प्रभुजी. श्लोक 23. तद्भ्रातयुत्तमे नष्टे मृगयायां तु तन्मनाः अन्वेषन्ति वनं माता दावाग्निं सा प्रवेक्ष्यति. हरे कृष्णा प्रभुजी. हरे कृष्ण प्रभुजी. त्वद्भ्रातायुत्तमे नष्टे मृगयायां तु तन्मना अन्वेषन्ति वनं माता दावाग्निं सा प्रवेक्ष्यति. हरे कृष्ण प्रभुजी. ತತ್ವತ್ ನಿನ್ನ ಭ್ರಾತರಿ ತಮ್ಮನಾದ ಉತ್ತಮೆ ಉತ್ತಮನು ನಷ್ಟೇ ಕೊಲ್ಲಲ್ಪಡಲು ಮೃಗಯಾಯಾಂ ಬೇಟೆಯಲ್ಲಿ ತು ಆಗ ತತ್ ಮನಾಹ ಅತ್ಯಂತ ಕ್ಲೇಶ ಹೊಂದಿದ ಅನ್ವೇಷಂತಿ ಹುಡುಕುತ್ತಾ ವನಂ ಕಾಡಿನಲ್ಲಿ ಮಾತಾ ತಾಯಿಯು ದಾವ ಅಗ್ನಿಂ ಕಾಡುಗಿಚ್ಚನ್ನು ಸಾ ಅವಳು ಪ್ರವೇಕ್ಷ್ಯತಿ ಪ್ರವೇಶಿಸುತ್ತಾಳೆ ಭಗವಂತನು ಮುಂದುವರಿಸಿದನು. ಮುಂದೆ ಒಮ್ಮೆ ನಿನ್ನ ಒಡ ಹುಟ್ಟಿದವನಾದ
ಉತ್ತಮನು ಬೇಟೆಗಾಗಿ ಕಾಡಿಗೆ ಹೋಗುತ್ತಾನೆ. ಬೇಟೆಯಲ್ಲಿ ತಲ್ಲೀನನಾಗಿರುವಾಗ ಅವನು ಸಾಯುತ್ತಾನೆ. ನಿನ್ನ ಮಲತಾಯಿಯಾದ ಸುರುಚಿಯು ತನ್ನ ಮಗನ ಸಾವಿನಿಂದ ಹುಚ್ಚು ಹಿಡಿದು ಅವನನ್ನು ಹುಡುಕಿಕೊಂಡು ಕಾಡಿಗೆ ಹೋಗಿ ಅಲ್ಲಿ ಕಾಡುಗಿಚ್ಚಿಗೆ ಸಿಕ್ಕಿ ಸಾಯುತ್ತಾಳೆ. ಭಗವಂತನು ಮುಂದುವರಿಸಿದನು. ಭಗವಂತನು ಮುಂದುವರಿಸಿದನು. ಮುಂದೆ ಒಮ್ಮೆ ನಿನ್ನ ಒಡ ಹುಟ್ಟಿದವನಾದ ಉತ್ತಮನು ಬೇಟೆಗಾಗಿ ಕಾಡಿಗೆ ಹೋಗುತ್ತಾನೆ. ಬೇಟೆಯಲ್ಲಿ ತಲ್ಲೀನನಾಗಿರುವಾಗ ಅವನು ಸಾಯುತ್ತಾನೆ. ನಿನ್ನ ಮಲತಾಯಿಯಾದ ಸುರುಚಿಯು ತನ್ನ ಮಗನ ಸಾವಿನಿಂದ ಹುಚ್ಚು ಹಿಡಿದು ಅವನನ್ನು ಹುಡುಕಿಕೊಂಡು ಕಾಡಿಗೆ ಹೋಗಿ ಅಲ್ಲಿ ಕಾಡುಗಿಚ್ಚಿಗೆ ಸಿಕ್ಕಿ ಸಾಯುತ್ತಾಳೆ. ಉಮಾ ಕುಲಕರ್ಣಿ ಮಾತಾಜಿ ಓದಿ. ಹರೇ ಕೃಷ್ಣ. ಉಮಾ ಕುಲಕರ್ಣಿ ಮಾತಾಜಿ ಓದಿ. ಓಕೆ, ವಸುಧ ಮಾತಾಜಿ ಓದಿ ಮಾತಾಜಿ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದ್ ಕಿ ಜೈ. ಧ್ರುವ ಮಹಾರಾಜನು ತನ್ನ ಮಲತಾಯಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ದೇವೋತ್ತಮ ಪರಮ ಪುರುಷನನ್ನು ಹುಡುಕಿಕೊಂಡು ಕಾಡಿಗೆ ಬಂದನು. ಧ್ರುವನ ಮಲತಾಯಿ ಅವನನ್ನು ಅವಮಾನಿಸಿದ್ದಳು. ಧ್ರುವನು ಸಾಧಾರಣ ವ್ಯಕ್ತಿಯಲ್ಲ, ಅವನೊಬ್ಬ ವೈಷ್ಣವನ ಪಾದಕಮಲಗಳಲ್ಲಿ ಮಾಡಿದ ಅಪರಾಧವು ಈ ಜಗತ್ತಿನಲ್ಲೇ ದೊಡ್ಡ ಅಪರಾಧ. ಧ್ರುವ ಮಹಾರಾಜನನ್ನು ಅವಮಾನಿಸಿದ್ದರಿಂದ ಸುರುಚಿಯು ತನ್ನ ಪುತ್ರ ವಿಯೋಗದಿಂದ ಹುಚ್ಚಿಯಾಗಿ ಕಾಡುಗಿಚ್ಚಿನಲ್ಲಿ ಬೆಂದು ಸಾಯುತ್ತಾಳೆಂದು ಭಗವಂತನು ಧ್ರುವನಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ. ಏಕೆಂದರೆ ಧ್ರುವನು ಅವಳ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದ್ದನು. ಇದರಿಂದ ನಾವು ಎಂದೂ ವೈಷ್ಣವನಿಗೆ ಅವಮಾನ ಮಾಡಬಾರದು ಎಂಬ ಪಾಠವನ್ನು ಕಲಿಯಬೇಕು. ನಾವು ವೈಷ್ಣವನನ್ನು ಮಾತ್ರವಲ್ಲ, ಯಾರನ್ನೂ ಅನಾವಶ್ಯಕವಾಗಿ ಅವಮಾನಿಸಬಾರದು. ಸುರುಚಿಯು ಧ್ರುವ ಮಹಾರಾಜನಿಗೆ ಅವಮಾನ ಮಾಡಿದಾಗ ಅವನು ಇನ್ನೂ ಮಗು. ಆದರೆ ಅವಳಿಗೆ ಧ್ರುವ ಮಹಾರಾಜ ವೈಷ್ಣವೋತ್ತಮ ಎಂದು ಗೊತ್ತಿರಲಿಲ್ಲ. ಅವಳು ತಿಳಿಯದೆ ಈ ಅಪರಾಧ ಮಾಡಿದಳು. ತಿಳಿಯದೆ ಯಾರಾದರೂ ವೈಷ್ಣವನೊಬ್ಬನ ಸೇವೆ ಮಾಡಿದರೆ ಅವರಿಗೆ ಒಳ್ಳೆಯದಾಗುತ್ತದೆ. ತಿಳಿಯದೆ ವೈಷ್ಣವನಿಗೆ ಅವಮಾನ ಮಾಡಿದರೆ ಕೆಟ್ಟದಾಗುತ್ತದೆ. ವೈಷ್ಣವನು ವಿಶೇಷವಾಗಿ ದೇವೋತ್ತಮ ಪರಮ ಪುರುಷನ ಕೃಪೆಗೆ ಪಾತ್ರನಾಗಿರುತ್ತಾನೆ. ವೈಷ್ಣವನಿಗೆ ನೇರವಾಗಿ ಸಂತೋಷ ಉಂಟು ಮಾಡುವುದು ಅಥವಾ ನೋವುಂಟು ಮಾಡುವುದು ಭಗವಂತನ ಸಂತೋಷಕ್ಕೆ ಅಥವಾ ಅಸಂತೋಷಕ್ಕೆ ಕಾರಣವಾಗುತ್ತದೆ. ಶ್ರೀರಾ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಆಧ್ಯಾತ್ಮಿಕ ಗುರುವಿನ ಬಗ್ಗೆ ಬರೆದಿರುವ ತಮ್ಮ ಅಷ್ಟಕದಲ್ಲಿ ಹೀಗೆ ಹೇಳಿದ್ದಾರೆ. ಯಸ್ಯ ಪ್ರಸಾದ ಭಗವತ್ ಪ್ರಸಾದ. ಶುದ್ಧ ವೈಷ್ಣವ ಗುರುವನ್ನು ಸಂತೋಷಪಡಿಸುವುದು ದೇವೋತ್ತಮ ಪರಮ ಪುರುಷನನ್ನೇ ಸಂತೋಷಪಡಿಸಿದಂತೆ. ಆದರೆ ಗುರುವಿನ ಮನ ನೋಯಿಸಿದ ವ್ಯಕ್ತಿಗೆ ಏನು ಕಾದಿದೆಯೋ ಯಾರಿಗೂ ತಿಳಿಯದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्णा चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे हरे, हरे राम 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 हरे हरे. प्रस्थिते तु वनं पित्रा दत्त्वा गां धर्म संशयः षट्त्रिंशत् वर्षसाहस्रं रक्षिताव्याः तेन्द्रियः. ನಿನ್ನ ತಂದೆಯು ನಿನಗೆ ರಾಜ್ಯವನ್ನು ಒಪ್ಪಿಸಿ ಕಾಡಿಗೆ ಹೋದ ಮೇಲೆ ನೀನು ಇಡೀ ಪ್ರಪಂಚವನ್ನು 36,000 ವರ್ಷಗಳ ಕಾಲ ಆಳುತ್ತೀಯ.
ಅಷ್ಟು ಕಾಲವು ನಿನ್ನ ಇಂದ್ರಿಯಗಳೆಲ್ಲ ಈಗಿರುವಷ್ಟೇ ಬಲವಾಗಿರುತ್ತದೆ, ನಿನಗೆ ಎಂದಿಗೂ ಮುಪ್ಪಿಲ್ಲ. ಸೊ ಭಗವಂತನು ಧ್ರುವ ಮಹಾರಾಜರಿಗೆ ಹಿಂದಿ ಶ್ಲೋಕದಲ್ಲಿ ಹೇಳಿದ್ದು, ನಿನಗೆ ಧ್ರುವ ನಕ್ಷತ್ರವನ್ನು ನಾನು ಕೊಡ್ತಿದ್ದೇನೆ, ಅದು ಬ್ರಹ್ಮನಿಗಿಂತ ಹೆಚ್ಚಿನ ಒಂದು ಸ್ಥಾನ, ಹೆಚ್ಚಿನ ಪದವಿ ಇದೆ. ಆ ಕ್ಷೇತ್ರಕ್ಕೆ ಬ್ರಹ್ಮನ ಅಧಿಕಾರವೂ ಕೂಡ ಇಲ್ಲ. ಸೊ ಪ್ರಳಯ ಆದಾಗಲೂ ಕೂಡ ಅದು ಉಳಿಯುತ್ತೆ ಅಂತ ಹೇಳಿದ್ರು. ಅದು ಅವರ ಈ ಜೀವನದ ನಂತರ, ಈ ಒಂದು ಅವ್ರದ್ದು ಭೂಲೋಕದಲ್ಲಿದ್ದಾರೆ, ಅವರು ಉತ್ಥಾನಪಾದ ಮಗನಾಗಿದ್ದಾರೆ. ಇದರ ನಂತರ ಮುಂದೆ ಅವರ ಮರಣ ನಂತರ ಅವರ ಇದು, ಸೊ ಅವರ ಮರಣ ಕೂಡ ಇದೆ, ಅದು ಕೂಡ ತುಂಬಾ ವಿಶೇಷವಾಗಿದೆ ಧ್ರುವ ಮಹಾರಾಜರು. ಅದು ಕೂಡ ಅದರ ವಿವರಣೆ ಬರುತ್ತೆ, ಮುಂದೆ ನಾವು ಕೇಳೋಣ. ಈಗ ಸದ್ಯಕ್ಕೆ ಅವರು ಏನಾಗುತ್ತೆ ಅಂತ ಭಗವಂತನ ಹೇಳ್ತಾ ಇರೋದು, ತನ್ನ ತಂದೆಯ ನಂತರ ಇವರು ರಾಜರಾಗಿ ಇವರು 36,000 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಸೊ ನಮಗೆ 36,000 ವರ್ಷಗಳ ಕಾಲ ಅಂದ್ರೆ ಇದು ಹೇಗೆ ನಂಬೋದು ಅಂತ ಅನ್ಸುತ್ತೆ. ಸೊ ಕಾಲದಲ್ಲಿ ಸಮಯದಲ್ಲಿ ಮನುಷ್ಯನ ಆಯುಷ್ ಬೇರೆ ಬೇರೆ ಇರುತ್ತೆ. ಇಲ್ಲಿ ಹೇಳ್ತಾ ಇರೋದು ಧ್ರುವ ಮಹಾರಾಜರ ಚರಿತ್ರೆ ಸತ್ಯಯುಗದಲ್ಲಿ ಹೇಳೋದು, ನಮಗೆ ಕಲಿಯುಗದಲ್ಲಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕಲಿಯುಗದಲ್ಲಿ ನಾವು ಗರಿಷ್ಠ ಮ್ಯಾಕ್ಸಿಮಮ್ 100 ವರ್ಷ ನಮ್ಮ ಆಯುಷ್, ಸ್ವಲ್ಪ ಹೆಚ್ಚು ಕಡಿಮೆ 10-20 ಆಚೆ ಈಚೆ, ಇಲ್ಲಾಂದ್ರೆ ಆವರೇಜ್ 100 ವರ್ಷ. ಸೊ ದ್ವಾಪರ ಯುಗ ಇದರ 10 ಪಟ್ಟು ಅಂದ್ರೆ 1000 ವರ್ಷ ಆಗುತ್ತೆ. ಅದರ ಹಿಂದೆ ತ್ರೇತಾಯುಗ 2ನೇ ಯುಗ, 3, 5 ಅದಕ್ಕೆ 10 ಪಟ್ಟು. ಸೊ 1000ಕ್ಕೆ 10 ಪಟ್ಟು ಅಂದ್ರೆ 10,000 ವರ್ಷ. ಮತ್ತೆ ಅದರ ಹಿಂದೆ ಸತ್ಯಯುಗ, ಅದು ಇನ್ನೊಂದು 10 ಪಟ್ಟು. ಸತ್ಯಯುಗದಲ್ಲಿ 1,00,000 ವರ್ಷ. ಇಲ್ಲಾಂದ್ರೆ ಹೇಳ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯುಗ ಚಕ್ರ ಸ್ಟಾರ್ಟ್ ಆಗೋದು, ಸತ್ಯ, ತ್ರೇತ, ದ್ವಾಪರ, ಕಲಿ. ಸೊ ಅಲ್ಲಿ 1,00,000 ವರ್ಷ ಇದ್ದದ್ದು 10 ಪಟ್ಟು 1/10 ಆಗುತ್ತೆ, ಅಂದ್ರೆ 10,000 ಆಗುತ್ತೆ. ನಂತರ 1000 ಆಗುತ್ತೆ. ಕೊನೆಯ ಕಲಿಯುಗದಲ್ಲಿ 100. ಆ 100 ಕೂಡ ಕಲಿಯುಗ ಅಂತ್ಯದಲ್ಲಿ ಹೇಳೋದು 10-20 ವರ್ಷ ಆಗುತ್ತೆ. ಅಷ್ಟು ಕಡಿಮೆ ಆಗುತ್ತೆ. ದೇಹದ ಬಲ, ಆಯುಷು, ಸ್ಮೃತಿ, ನೆನಪು ಎಲ್ಲ ಇದು ಕೂಡ ಏನು ಮನುಷ್ಯನ ಗುಣಗಳಿದೆ ಎಲ್ಲವೂ ಕೂಡ ಕ್ಷೀಣ. ಪ್ರಾಯೇಣಲ್ಪಾಯುಷ ಸಭ್ಯ ಕಲಾವಸ್ಮಿನ್ ಯುಗೇ ಜನ ಮಂದಾಸ್ಮಂದಮತಯೋ ಮಂದಭಾಗ್ಯಾಯಿ ಉಪದ್ರತ. ಸೊ ಆಯುಷ್ಯಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಎಲ್ಲ ಗುಣಗಳು ಕೂಡ ಕ್ಷೀಣ ಹೋಗುತ್ತೆ ಮನುಷ್ಯ. ಸೊ ಸತ್ಯಯುಗದಲ್ಲಿ ಅವರಿಗೆ 1,00,000 ವರ್ಷ. ಸೊ ಹಾಗೆ ಆ 1,00,000 ವರ್ಷದಲ್ಲಿ ಧ್ರುವ ಮಹಾರಾಜರು 36,000 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರೆ ಅದೇನು ದೊಡ್ಡ ಇದು ಅಲ್ಲ. ಇನ್ನ ಬೇರೆ ಬೇರೆ ರಾಜರು ಇನ್ನ ಹೆಚ್ಚು ಸಮಯಕ್ಕೆ ಅವರು ಆಳ್ವಿಕೆ ಮಾಡಿರೋದಿದೆ ಭೂಲೋಕದಲ್ಲಿ. ಇನ್ನ ದೇವತೆಗಳ ಕಾಲ ಇನ್ನ ಹೆಚ್ಚು, ಅವರ ಸಮಯ ಕೂಡ ಇದೆ. ನಮ್ಮ 6 ತಿಂಗಳು ಅವರ ಹಗಲು, ನಮ್ಮ ಇನ್ನೊಂದು 6 ತಿಂಗಳು ಅವರ ರಾತ್ರಿ, ಉತ್ತರಾಯಣ ದಕ್ಷಿಣಾಯಣ ಸಮಯಗಳು. ಸೊ ಈಗ ಅವರದಿನ್ನ ಆಯುಷ್ಯ ಹೆಚ್ಚು. ಸೊ ಎನಿವೆ ಅದು ಧ್ರುವ ಮಹಾರಾಜರ ಆಳ್ವಿಕೆ. ಸೊ ನಂತರ ಭಗವಂತನ ಹೇಳ್ತಾ ಇರೋದು, ಆಳ್ವಿಕೆಯ ಸಮಯದಲ್ಲಿ ಮೊದಲಿಗೆ ಅವರ ತಮ್ಮನ ಅಂತ್ಯ ಆಗತ್ತೆ. ತಮ್ಮ ಸಹೋದರ ಉತ್ತಮ. ಸೊ ಅವರು ಒಂದು ಬೇಟೆಗೆ ಹೋದಾಗ ಕಾಡಿನಲ್ಲಿ ಅವರಿಗೆ ಗಂಧರ್ವರು, ಆಕ್ಚುಲಿ ಅದು ವಿವರಣೆ ಕೂಡ ಮುಂದೆ ಬರುತ್ತೆ. ಯಾರೋ ಒಬ್ಬ ಗಂಧರ್ವ ಯಕ್ಷ ಸಾರಿ, ಗಂಧರ್ವ ಅಲ್ಲ, ಯಕ್ಷ ಹೌದು ಮಾತಾಡಿ, ಧನ್ಯವಾದ. ಸೊ ಒಬ್ಬ ಯಕ್ಷ ಯಾರೋ ಬಂದು ಅವರ ಜೊತೆಗೆ ಇವರು ಯುದ್ಧ ಮಾಡುವಾಗ, ಅವ್ರ ಜೊತೆಗೆ ಇದು ಮಾಡುವಾಗ ಇವ್ರು ಸಾಯ್ತಾರೆ, ಉತ್ತಮ ಸಾಯ್ತಾರೆ. ಸೊ ಉತ್ತಮ ಸತ್ತ ಮೇಲೆ ಅವರ ತಾಯಿ ಸುರುಚಿ ಹುಚ್ಚಿ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಆ ಹುಚ್ಚಿ ಆದಾಗ ಅವರು ತನ್ನ ಮಗನನ್ನು ಹುಡುಕಿಕೊಂಡು ಅವ್ರ ಕಾಡಿಗೆ ಹೋಗಿ ಕಾಡ್ಗಿಚ್ಚಿನಲ್ಲಿ ಅವರು ಕೂಡ ಅಂತ್ಯವಾಗ್ತಾರೆ. ಸೊ ನಮಗೆ ಇಲ್ಲಿ ಶಿಲ ಪ್ರಭುಪಾದರು ತಿಳಿಸ್ಕೊಡ್ತಾ ಇರೋದು, ಇದು ವೈಷ್ಣವ ಅಪರಾಧದ ನಮಗೆ ಪಾಠ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ನಾವು ಚೆನ್ನಾಗಿ ಬೆಳೆಸ್ತಾ ಇದ್ದೀವಿ ನಮ್ಮ ಭಕ್ತಿಯನ್ನು. ಈ ಭಕ್ತಿಯನ್ನು ಬೆಳೆಸೋದಂದ್ರೆ ಹೇಗೆ ಅಂದ್ರೆ,
ಒಂದು ಬೀಜವನ್ನು. ಸೊ ಗುರುವಿಂದ, ಕೃಷ್ಣನ ಕೃಪೆಯಿಂದ ನಮಗೆ ಒಂದು ಭಕ್ತಿ ಬೀಜ ಸಿಕ್ಕಿದೆ. ಸೊ ಅದನ್ನು ನಾವು ಬೆಳೆಸ್ತಾ ಇದ್ದೀವಿ. ಒಂದು ಬೀಜವನ್ನು ಬೆಳೆಸುವಾಗ ನಾವು ಅದಕ್ಕೆ ನೀರು ಹಾಕ್ಬೇಕು, ಅದಕ್ಕೆ ಏನು ಬೇರೆ ಇದರಿಂದ ರಕ್ಷಣೆ ಕೊಡಬೇಕು, ಅದೆಲ್ಲ ಮಾಡಬೇಕು. ಸೊ ಆ ರೀತಿ ಬೀಜ ಚಿಕ್ಕ ಒಂದು ಗಿಡವಾಗಿ ಬೆಳೆಯುವಾಗ ಹಾಗೆ ಬೇರಿಡುತ್ತೆ, ಗಟ್ಟಿ ಬೇರಿಡಿಯುತ್ತೆ, ಮತ್ತೆ ಹಾಗೆ ಬೆಳೆದು 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 ಕೊನೆಗೆ ಇದು ನಮಗೆ ಭಗವಂತನ ಧಾಮಕ್ಕೆ ಸೇರುತ್ತೆ. ಸೊ ಅದಕ್ಕೆ ಹೋಲಿಕೆ ಮಾಡ್ತಾರೆ. ಏನು ಒಂದು ಬೀಜ, ಒಂದು ಮರದ ಬೀಜನೋ ಒಂದು ಗಿಡದ ಬೀಜನೋ ಹೇಗೆ ಬೆಳೆಯುತ್ತೆ, ಆ ರೀತಿ ನಮ್ಮ ಭಕ್ತಿ ಬೀಜ ಕೂಡ ಬೆಳೆಯುತ್ತೆ. ಆದ್ರೆ ಇದು ಬೆಳೆಯುವಾಗ ಯಾವ್ದಾದ್ರು ಒಂದು ಪ್ರಾಣಿಗಳು ಯಾವ್ದಾದ್ರು ಬಂದ್ರೆ ಅದು ಅದನ್ನ ನಾಶ ಮಾಡ್ಬಿಡುತ್ತೆ. ಅದು ಚಿಕ್ಕದಾಗಿದ್ದಾಗ ಪರ್ಟಿಕ್ಯುಲರ್, ಅದು ದೊಡ್ಡದಾದ್ಮೇಲೆ ತೊಂದರೆ ಇಲ್ಲ. ಆ ಮರ ಚೆನ್ನಾಗಿ ಬೇರೆ ಇದೇ ಇರುತ್ತೆ, ಅದು ಗಟ್ಟಿಯಾಗಿರುತ್ತೆ, ಯಾವುದೇನು ಮಾಡಕ್ಕಾಗಲ್ಲ. ಆದ್ರೆ ಚಿಕ್ಕದಾಗಿದ್ದಾಗ ಅದಕ್ಕೆ ರಕ್ಷಣೆ ಕೊಡಬೇಕು. ಸೊ ನಮ್ಮದೆಲ್ಲ ಈಗ ಹಾಗೆ, ನಮ್ಮ ಕೋಮಲ ಶ್ರದ್ಧೆ, ನಮ್ಮ ಇದು ಎಲ್ಲವೂ ಕೂಡ ಕೋಮಲವಾಗಿದೆ. ಸೊ ಅದರಲ್ಲೂ ಯಾವ ಪ್ರಾಣಿ ಅಂದ್ರೆ ಆನೆ ಹೇಳ್ತಾರೆ. ಅದರಲ್ಲೂ ಆನೆ ಅಂದ್ರೆ ಮದ್ದಾನೆ ಅಂತ ಹೇಳ್ತಾರೆ. ಮದ್ದಾನೆ ಅಂದ್ರೆ ಮದ್ದು ಒಂದ್ಸಲ ಅದು ಮತ್ತೆ ಏರಿದ್ರೆ ಆನೆ ಏನ್ ಮಾಡುತ್ತೆ, ಏನ್ ಸಿಗುತ್ತೆ ಅದು ನಾಶ ಮಾಡುತ್ತೆ. ಅದು ಮರಗಳು ಆಗ್ಬೋದು, ಇನ್ನೊಂದು ಆಗ್ಬೋದು, ಅದರ ಬಲ ಅಷ್ಟು ಮದ್ದಾನೆ ಇದು. ಸೊ ಅದೇ ರೀತಿಯಲ್ಲಿ ಹೇಳ್ತಾರೆ, ನಮ್ಮ ಭಕ್ತಿಯಲ್ಲೂ ಕೂಡ ಇದು ನಮಗೆ ಈ ಅಪರಾಧಗಳು ಅನ್ನೋದು ಆ ರೀತಿ, ಈ ಪ್ರಾಣಿಗಳು, ಈ ಕ್ರೂರ ಪ್ರಾಣಿಗಳು ಇಲ್ಲ ಈ ತರ ಒಂದು ಪ್ರಾಣಿಗಳು ಬಂದು ನಮ್ಮ ಬೀಜವನ್ನು, ಆ ಸಸ್ಯನ್ನು ಕಿತ್ತೆಸೆದು. ಸೊ ಆ ರೀತಿ ಅಂತ ಹೇಳ್ತಾರೆ. ಸೊ ವೈಷ್ಣವ ಅಪರಾಧ, ಅದರಲ್ಲಿ ಈ ವೈಷ್ಣವ ಅಪರಾಧ, ಗುರು ಅಪರಾಧ. ಸೊ ಇದು ನಮಗೆ ನಮ್ಮ ಇರುವ ಕೋಮಲ ಭಕ್ತಿ, ನಮ್ಮಲ್ಲಿರುವ ಕೋಮಲ ಸಸಿ, ಭಕ್ತಿಯ ಸಸಿ ಅದು ನಾಶ ಆಗುತ್ತೆ. ಸೊ ಅದಕ್ಕೆ ನಾವು ತುಂಬಾ ಜಾಗರೂಕರಾಗಿರ್ಬೇಕು ಅಂತ ಏನು ಅತಿ ಮತ ವೈಷ್ಣವ ಅಪರಾಧ ಅದು ನಮಗೆ ಅದರ ಒಂದು ಮತ್ತೆ ನಮಗೆ ಪಾಠಗಳು ಬರ್ತಾ ಇರುತ್ತೆ. ಸೊ ಇಲ್ಲಿ ಸುರುಚಿ ಬಗ್ಗೆ ಹೇಳ್ತಾ ಇರೋದು. ಸುರುಚಿ ಧ್ರುವ ಮಹಾರಾಜನಿಗೆ ದೊಡ್ಡ ಅಪರಾಧ, ಚಿಕ್ಕ ಬಾಲಕ. ಆಮೇಲೆ ಅಷ್ಟೇ ಅಲ್ಲ, ಚಿಕ್ಕ ಬಾಲಕನೇ ಅಲ್ಲ, ಅವರು ವೈಷ್ಣವ ಮಹಾಭಾಗವತ. ಯಾಕಂದ್ರೆ ಇಷ್ಟು ರೀತಿಯ ಒಂದು ತಪಸ್ಸೆ ಮಾಡಬೇಕು, ಇಷ್ಟು ಬೇಗ, ಇಷ್ಟು ಚಿಕ್ಕ ಸಮಯದಲ್ಲಿ ಭಗವಂತನನ್ನು ತೃಪ್ತಿಪಡಿಸ್ಬೇಕು ಅಂದ್ರೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಸೊ ಧ್ರುವ ಮಹಾರಾಜರು ಅವರು ಅಸಾಧಾರಣ ವೈಷ್ಣವರು, ಶುದ್ಧ ಭಕ್ತರವರು. ಸೊ ಇವರು ಅವರಿಗೆ ಮಾಡಿದ್ದ ಅಪರಾಧ ಬಹಳ ದೊಡ್ಡ ಅಪರಾಧ. ಸೊ ಅದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸುರುಚಿಗೇನು ಗೊತ್ತಿರ್ಲಿಲ್ಲ ಒಂದ್ ರೀತಿಯಲ್ಲಿ, ಧ್ರುವ ಮಹಾರಾಜನು ಇಷ್ಟು ದೊಡ್ಡ ವೈಷ್ಣವ ಅಂತ, ದೊಡ್ಡ ಭಕ್ತನು, ಕೃಷ್ಣನಿಗೆ ಅಷ್ಟು ಪ್ರಿಯನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ಅವ್ರಿಗೆ ಈ ತರ ಒಂದು ಪರಿಣಾಮ ಬಂತು. ಇದು ಭಗವಂತನಿಗೆ ತನ್ನ ಭಕ್ತರ ಮೇಲಿರುವ ಒಂದು ಅಷ್ಟು ವ್ಯಾಮೋಹ. ಅವರಿಗೆ ಹೇಗೆ ಯಾರೊಬ್ಬ ದೊಡ್ಡ ವ್ಯಕ್ತಿ ಹೇಳ್ತಾರೆ, ದೊಡ್ಡ ವ್ಯಕ್ತಿಗೆ ಅವನಿಗೆ ಏನಾರು ಮಾಡಿದ್ರೆ ಆ ವ್ಯಕ್ತಿ ಅಷ್ಟು ಲೆಕ್ಕಿಸದೆ ನಿರ್ಲಕ್ಷಿಸಬಹುದು. ಆದ್ರೆ ಆ ವ್ಯಕ್ತಿಗೆ ತನ್ನ ಮಕ್ಕಳಿಗೋ ಏನಾದ್ರು ಮಾಡಿದ್ರೆ, ತನಗೆ ಆಪ್ತರಾದವರಿಗೇನೋ ಮಾಡಿದ್ರೆ ಆ ವ್ಯಕ್ತಿ ಖಂಡಿತ ಆಕ್ಷನ್ ತಗೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಶಕ್ತಿ ಇದೆ, ಮತ್ತೆ ಅವರು ಅಷ್ಟು ಪ್ರಿಯರು ಅವ್ರಿಗೆ, ತನ್ನ ಮಕ್ಕಳು, ತನ್ನ ಇನ್ನೊಬ್ರು. ಸೊ ಅದೇ ರೀತಿಯಲ್ಲಿ ಹೇಳ್ತಾರೆ, ಭಗವಂತನು ಪರಮಪುರುಷ, ಅವನ ವೈಯಕ್ತಿಕವಾಗಿ ನಾವು ಅವನ ದೂಷಣೆ ಮಾಡ್ತೇವೆ, ಅವನಿಲ್ಲ, ಅವನ ಅಸ್ತಿತ್ವ ಇಲ್ಲ, ಅವನ ನಂಬೋದಿಲ್ಲ ನಾನು. ಹೀಗೆ ನಾವು ತರತರವಾಗಿ ನಾವು ಆಧುನಿಕ ವ್ಯಕ್ತಿ ನಾವು ಇದ್ದೇವೆ. ನಾವು ಕೃಷ್ಣನ ಮೇಲೆ ಅಪರಾಧ ಮಾಡ್ತಾನೆ ಇರ್ತೇವೆ ನಾವು ಕ್ಷಣಕ್ಕೆ. ನಾನು ಕೃಷ್ಣನ ನಂಬೋದಿಲ್ಲ, ಕೃಷ್ಣ ಇಲ್ಲ, ಈ ಜಗತ್ತಿಗೆ ಕಾರಣಕರ್ತ ಇಲ್ಲ, ಇದು ಕೃಷ್ಣನು ಕೂಡ ಸಾಮಾನ್ಯ ವ್ಯಕ್ತಿ, ಅವನು ಅವತರಿಸಿ ಬರ್ತಾನೆ, ಆಗ್ಲೂ ಕೂಡ ನಾವು ನಂಬೋದಿಲ್ಲ, ನಾವು ಅವನ ಅಸಾಧಾರಣ ಚಟುವಟಿಕೆ ಕೂಡ ನಂಬೋದಿಲ್ಲ. ಸೊ ಈ ರೀತಿ ನಮ್ಮ ಇದು ನಾಸ್ತಿಕತೆ ಬುದ್ಧಿಯಲ್ಲಿ ನಾವು ಬಹಳ ಅಪರಾಧಗಳು ಮಾಡ್ತಾ ಇದ್ದೀವಿ. ಭಗವಾನಿಗೆ ರೂಪ ಇಲ್ಲ, ಅವನಿಗೆ ತಲೆ ಇಲ್ಲ, ಅವನಿಗೆ ಕಾಲಿಲ್ಲ, ಅವನಿಗೆ ಕಣ್ಣಿಲ್ಲ, ಅವನಿಗೆ ಕಿವಿ ಇಲ್ಲ, ಇದೆಲ್ಲ ಕೂಡ ನಾವು ಭಗವಂತನ ಮೇಲೆ ಮಾಡೋ ಒಂದು ಅಪರಾಧ. ಸೊ ಈ ರೀತಿ ಆದ್ರೆ ಭಗವಂತನು ಓಕೆ, ಅದಕ್ಕೆ ಭಗವಂತನ ಅಷ್ಟು ಇದು ಮಾಡೋದಿಲ್ಲ. ಆದರೆ ತನ್ನ ಆತ್ಮೀಯರಾದ ತನ್ನ ಶುದ್ಧ ಭಕ್ತರು ಅವರಿಗೆ ನಾವು ಮಾಡಿದಾಗ ಭಗವಂತನು. ಸೊ ಹೀಗೆ ಧ್ರುವ ಮಹಾರಾಜರ ಇದರ ಚರಿತ್ರೆಯಲ್ಲಿ ನಾವು ಕೇಳೋದು, ಅವರ ಮಲತಾಯಿ ಮಾಡಿದ ಇದಕ್ಕೆ ಧ್ರುವ ಮಹಾರಾಜ ಏನ್ ಮಾಡ್ಬೇಕಾಯ್ತು? ಧ್ರುವ ಮಹಾರಾಜರು ಅವರ ಅರಮನೆಯನ್ನು ಬಿಡ್ಬೇಕಾಯ್ತು. ರಾಜಕುಮಾರನಂದ್ರೆ ಎಷ್ಟು ಒಂದು ರಕ್ಷಣೆಯಲ್ಲಿ ಅವರ ಇದು ನಡೆಯುತ್ತೆ, ಅವರ ಬೆಳವಣಿಗೆ ನಡೆಯುತ್ತೆ. ರಾಜಕುಮಾರನಾದವರು ಅವರ ಅರಮನೆಯನ್ನು ಬಿಡ್ಬೇಕಾಯ್ತು, ಅವರ ರಾಜಧಾನಿಯನ್ನು ಬಿಡ್ಬೇಕಾಯ್ತು, ಎಲ್ಲೋ ಕಾಡಿಗೆ ಹೋಗ್ಬೇಕಾಯ್ತು. ಆಮೇಲೆ ಕಾಡಿನಲ್ಲಿ ಹೋಗಿ ಅವರು ಅಷ್ಟು ಏಕಾಂತವಾಗಿ ತೀವ್ರ ತಪಸ್ಸೆ ಮಾಡಿದ್ದು. ಸೊ ಇದೆಲ್ಲ ಒಂದು ಕಾರಣ ಯಾರು ಇದಕ್ಕೆ? ಸುರುಚಿ ಕಾರಣ. ಸೊ ಇದು ಭಗವಂತನಿಗೆ
ಇನ್ನೊಂದು ಕಡೆಗೆ ಭಗವಂತನಿಗೆ ಒಂದು ರೀತಿ ನೋವು. ವೈಯಕ್ತಿಕವಾಗಿ ಕೃಷ್ಣನಿಗೆ ನೋವಿಲ್ಲ, ಯಾರ ಮೇಲೂ ಕೃಷ್ಣನಿಗೇನು, ಕೃಷ್ಣ ಯಾವಾಗಲೂ ಆತ್ಮಾರಾಮ. ಆದ್ರೂ ಕೂಡ ತನ್ನ ಭಕ್ತನು, ಶುದ್ಧ ಭಕ್ತನು ಇಷ್ಟು ರೀತಿಯ ಒಂದು ಕಷ್ಟವನ್ನು ಅನುಭವಿಸಿದ ಇದಕ್ಕೆ ಕಾರಣ ಯಾರು? ಸುರುಚಿ. ಸೊ ಭಗವಂತನ ಹೇಳ್ತಾರೆ ಇಲ್ಲಿ ಅದಕ್ಕೆ ಆ ಶಿಕ್ಷೆ, ಸುರುಚಿಗೆ ಶಿಕ್ಷೆ. ಎಂತ ಶಿಕ್ಷೆ ಅಂದ್ರೆ, ಸುರುಚಿ ಈಗ ಅವರ ಮಗನ ಮೇಲೆ ಅತಿ ವ್ಯಾಮೋಹ ಒಂದು ರೀತಿ ಇರ್ಬೋದು, ಇಲ್ಲಾಂದ್ರೆ ಹಾಗಾಗಿ ಇಲ್ಲ ಆ ರಾಜನವರು ಕೊಟ್ಟ ಒಂದು ಪಕ್ಷಪಾತ ಭಾವನೆಯಿಂದ ಇರ್ಬೋದು. ಸೊ ಅದಕ್ಕೆ ಪ್ರತಿಕ್ರಿಯೆ ಭಗವಂತನು ಯೋಜಿಸಿರೋದು. ಅವರು ಕೂಡ ಅದನ್ನು ಆ ಪ್ರತಿಕ್ರಿಯೆ ಸ್ವೀಕರಿಸಬೇಕು. ಪ್ರತಿಕ್ರಿಯೆ ಅದು ಪರ್ಟಿಕ್ಯುಲರ್ಲಿ ಪ್ರತಿಕ್ರಿಯೆ ಅಂದ್ರೆ ಇಲ್ಲಿ ಈ ಅಪರಾಧ, ಈ ಶುದ್ಧ ಭಕ್ತ ವೈಷ್ಣವ ಧ್ರುವನ ಮೇಲೆ ಮಾಡಿದ ಹೊಸಗಿದ ಅಪರಾಧದಿಂದ ಅವರು ಅನುಭವಿಸ್ಬೇಕು. ಸೊ ನಮಗೆ ಇದು ಶ್ರೀಲ ಪ್ರಭುಪಾದರು ಪಾಠ ತಿಳಿಸ್ತಾ ಇರೋದು. ಸೊ ನಾವು ಯಾರಿಗೂ ಕೂಡ ಈ ರೀತಿ ಅವಮಾನ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಮಾಡಬಾರ್ದು. ಇದು ನಮಗೆ ಒಂದು ರೀತಿ ಹೇಳ್ತೇವೆ, ಅವಮಾನ ಮಾಡೋದು ಇದೆಲ್ಲ ನಮ್ಗೆ ಒಂದು ರೀತಿ ಏನೋ ಆನಂದ ಕೊಡುತ್ತೆ. ಸ್ಯಾಡಿಸಮ್ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ಇನ್ನೊಬ್ಬರನ್ನ ಟೀಕೆ ಮಾಡೋದು, ಇನ್ನೊಬ್ಬರನ್ನ ಕಾಲು ಎಳೆಯೋದು, ಅದರಿಂದ ನಮ್ಗೇನೋ ಒಂದು ಆನಂದ. ಇದು ಹೇಳ್ತಾರೆ ಪರ್ಟಿಕ್ಯುಲರ್ಲಿ ವೈಷ್ಣವನಿಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದ ಮುಂದುವರಿಸ್ತಾ ಹೇಳೋದು, ಯಾಕೆ ವೈಷ್ಣವ ಯಾರಿಗೂ ಕೂಡ ಮಾಡಬಾರ್ದು ನೀವು ಆ ರೀತಿಯ ಒಂದು ಅವಮಾನ ಮಾಡೋದು, ಆ ರೀತಿ ಇನ್ಸಲ್ಟಿಂಗ್, ಒಂದು ಚುಚ್ಚು ಇದು ಮಾಡಿ ಮಾತಾಡೋ ಇದು. ಅದು ನಾವು ಮನಸ್ಸಿನಲ್ಲಿ ಮಾಡ್ಬೋದು, ಇಲ್ಲಾಂದ್ರೆ ಬಾಯಿಯಲ್ಲಿ ಮಾಡ್ಬೋದು, ಇಲ್ಲಾಂದ್ರೆ ನಮ್ಮ ಚಟುವಟಿಕೆಗಳು ಮಾಡ್ಬೋದು. ಬೇರೆ ಬೇರೆ ರೀತಿ ಮಾಡ್ತೀವಿ ನಾವು, ಬೇರೆಯವ್ರಿಗೆ ಅವಮಾನಿಸೋದು, ಬೇರೆಯವ್ರಿಗೆ ಇದು ಮಾಡೋದು. ಸೊ ಅದು ಯಾಕಂದ್ರೆ ಮನಸ್ಸ ಕಾಯ ವಾಚ, ಸೊ ನಮ್ಮ ಚಟುವಟಿಕೆಗಳು ನಡೆಯುತ್ತೆ. ಸೊ ಶ್ರೀಲ ಪ್ರಭುಪಾದರ ಎಚ್ಚರಿಕೆ, ವಿನಾಕಾರಣವಾಗಿ ಯಾವ ಒಂದು ಇದಿಲ್ಲದೆ ಅನಾವಶ್ಯಕವಾಗಿ ಅದು ಭಕ್ತನ ಬಿಡಿ ನಾವು ಯಾರಿಗೂ ಕೂಡ ಮಾಡಬಾರ್ದು ಅಂತ ಒಂದು ಶ್ರೀಲ ಪ್ರಭುಪಾದರ ಪಾಠ ನಮಗೆ. ಅಭ್ಯಾಸ ಮಾಡೋದು ಕಷ್ಟ ಇದೆ, ಯಾಕಂದ್ರೆ ನಾವಿರೋ ಒಂದು ಭೌತಿಕ ಜಗತ್ತು ಕಲ್ಮಶದಲ್ಲಿ ನಾವು ಎಲ್ಲ ಯಾವುದಕ್ಕೊಂದು ಜಸ್ಟಿಫೈ ಮಾಡ್ತೀವಿ, ಕಾರಣ ಕೊಡ್ತೀವಿ ನಾವು. ನಾನು ಯಾಕೆ ಅವ್ರನ್ನ ಅವಮಾನಿಸ್ನೋ, ಅವ್ರಿಗೆ ಯಾಕೆ ಮಾಡೋಣ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಪ್ರಭುಪಾದರು ಏನ್ ಹೇಳಿದ್ರಲ್ಲಿ, ನಾವು ಎಂದು ವೈಷ್ಣವಿಗೆ ಅವಮಾನ ಮಾಡಬಾರದು ಪಾಠವನ್ನು ಕಲಿಯಬೇಕು. ನಾವು ವೈಷ್ಣವನ್ನು ಮಾತ್ರವಲ್ಲ, ಯಾರನ್ನೂ ಅನಾವಶ್ಯಕವಾಗಿ ಅವಮಾನಿಸಬಾರದು, ಯಾರನ್ನೂ ಕೂಡ. ಶ್ರೀಲ ಪ್ರಭುಪಾದ ಆಚಾರ್ಯರು ನಮಗೆ ಒಂದು ಪಾಠವನ್ನು ಕಲಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಹೇಳ್ತಾ ಇರೋದು, ತಿಳಿಯದೆ ಯಾರಾದರೂ ವೈಷ್ಣವನ ಸೇವೆ ಮಾಡಿದರೆ ಅವರಿಗೆ ಒಳ್ಳೆಯದಾಗುತ್ತೆ. ತಿಳಿಯದೆ ನಾವು ಇದು ಅವಮಾನ ಮಾಡಿದ್ರೆ ನಮಗೆ ಅಪರಾಧ ಆಗುತ್ತೆ. ತಿಳಿಯದೆ ನಾವೇನಾದರೂ ಸೇವೆ ಮಾಡಿದ್ರೆ ಅದು ಕೂಡ ನಮಗೆ ಒಳ್ಳೆಯದಾಗುತ್ತೆ. ಇದಕ್ಕೆ ಬಹಳ ನಿದರ್ಶನಗಳು ಇದೆ, ಬಹಳ ಸನ್ನಿವೇಶಗಳಿದೆ. ಹಾಗೆ ಭಕ್ತರಿಗೆ, ಅವರ ಶುದ್ಧ ಭಕ್ತರಿಗೆ ಯಾರು ಸಂಪರ್ಕದಲ್ಲಿ ಬರ್ತಾರೆ ಅವ್ರ ಸೇವೆ ಮಾಡ್ತಾ ನಮಗೆ ಕೂಡ ಅವರ ಒಂದು ಕೃಪೆ ಸಿಕ್ಕಿ, ಭಗವಂತನ ಕೃಪೆ ಸಿಕ್ಕಿ ನಾವು ಭಕ್ತಿಯಲ್ಲಿ ಮುಂದುವರಿಬಹುದು. ಇವಾಗ ನಾರದ ಮುನಿಗಳು ಒಂದು ರೀತಿಯಲ್ಲಿ, ನಾರದ ಮುನಿಗಳು ಅವರ ಹಿಂದೆ ಜನ್ಮದಲ್ಲಿ ಒಬ್ಬ ದಾಸಿಯ ಮಗ, ಆದರೆ ಅವ್ರಿಗೆ ಅವಕಾಶ ಸಿಕ್ತು ಒಂದು ಮಹಾಭಾಗವತರ ಸೇವೆ ಮಾಡೋದು. ಚಾತುರ್ಮಾಸ್ಯ ಸಮಯದಲ್ಲಿ 4 ತಿಂಗಳ ಮಾಡಿದ್ದೆ ಹೇಳ್ತಾರೆ. ಅವ್ರು ಚಿಕ್ಕ ಪುಟ್ಟ ಬಾಲಕ, ಆದ್ರೆ ಅವರು ದೊಡ್ಡ ಭಕ್ತರ ಸೇವೆ ಮಾಡಿದ್ರಿಂದ ಅವರು ಕೂಡ ಅಷ್ಟೇ ಒಂದು ಭಗವಂತನನ್ನು ಕೀರ್ತಿಸಲು ಇರುವ ಒಂದು ಇಚ್ಛೆ ಅವರಲ್ಲಿ ಉದ್ಭವ ಆಯ್ತು. ಅವರು ಕೂಡ ಅವರು ಎಷ್ಟು ಮಹಾಭಾಗವತರು ಸದಾ ಕೃಷ್ಣನ ಸ್ತುತಿಯಲ್ಲಿ, ಕೃಷ್ಣನ ಚರ್ಚೆಯಲ್ಲಿ, ಕೃಷ್ಣನ ಮಾತುಗಳಲ್ಲಿ ಅವರು ತನ್ಮಯರಾಗಿದ್ರು. ಅದೇ ರೀತಿಯ ಒಂದು ರುಚಿ ಇವರು ಕೂಡ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಇದು ಜಪ ಮಾಡೋದು ಕೂಡ ಭಗವಂತನ ಕೃಪೆ ಬೇಕು, ಆಗ್ಲೇ ನಾವು ಜಪ ಮಾಡಕ್ಕಾಗ. ಆ ರುಚಿ, ನಾಮ ರುಚಿ. ಹಾಗೆ ಭಗವಂತನ ಬಗ್ಗೆ ನಾವು ಶ್ರವಣ ಮಾಡ್ಲಿಕ್ಕೆ, ಕೀರ್ತಿಸ್ಲಿಕ್ಕೆ ನಮಗೆ ಒಂದು ರುಚಿ ಬೇಕು. ಸೊ ಹೇಳ್ತಾರೆ, ನಾರದ ಮುನಿಗಳಿಗೆ ಆ ಒಂದು ರುಚಿಯನ್ನು ಅವರು ಮಹಾಭಾಗವತರು ಕೊಟ್ಟರು. ಸೊ ಇದು ಗೊತ್ತಿಲ್ದೇನೋ ಒಂದು ಭಕ್ತರ, ನಾವು ಶುದ್ಧ ಭಕ್ತರ, ಅದರಲ್ಲೂ ಲೆವೆಲ್ಸ್ ಇದೆ. ಶುದ್ಧ ಭಕ್ತರ ನಾವು ಸಂಪರ್ಕ ಮಾಡೋದ್ರಿಂದ ನಮಗೆ ಸಿಗುವ ಒಂದು ಕೃಪೆ. ಸೊ ಒಂದು ಕಡೆ ಅಪರಾಧ, ಇನ್ನೊಂದು ಕಡೆ ವರ, ಎರಡು ಕೂಡ ಇದೆ. ಅಜ್ಞಾತ ಸುಕೃತಿ ಅಂತ ಕೂಡ ಹೇಳ್ತಾರೆ ಒಂದೊಂದ್ಸಲ. ಅಜ್ಞಾತ ಗೊತ್ತಿಲ್ಲದೆ, ಸುಕೃತಿ ಒಂದು ಪುಣ್ಯ ಭಕ್ತರ ಸಂಘದಿಂದ ಲಭಿಸೋದು, ಭಕ್ತರ ಸೇವೆಯಿಂದ, ವೈಷ್ಣವ ಸೇವೆಯಿಂದ ನಮ್ಗೆ ಲಭಿಸುವಂತದ್ದು. ಸೊ ಇನ್ನೊಂದು ಇನ್ಸ್ಟೆನ್ಸ್ ಹೀಗೆ ಹೇಳ್ತಾರೆ, ಹೇಗೆ ಇಲ್ಲಿ ಭಗವಂತನು ಧ್ರುವ ಮಹಾರಾಜನಿಗೆ ಯಾರು ಆತರ ಅಪರಾಧ ಮಾಡಿದ್ರು, ಸುರುಚಿಗೆ ಅವ್ರಿಗೆ ಶಿಕ್ಷೆ ಕೊಟ್ರು. ಸೊ ಆ ರೀತಿಯಲ್ಲೇ ಪ್ರಹ್ಲಾದ ಮಹಾರಾಜ ಕೂಡ ಹೇಳ್ಬೋದು. ಭಕ್ತ ಪ್ರಹ್ಲಾದ ಮಹಾರಾಜ್
ಅವರು ಶುದ್ಧ ಭಕ್ತರು. ಮತ್ತೆ ಅವರು ಹುಟ್ಟುವ ಮುಂಚೆನ ಇಲ್ಲಾಂದ್ರೆ ಅವ್ರು ಹುಟ್ಟಿರ್ತಾರೆ ಮೋಸ್ಟ್ಲಿ. ಸೊ ಹಿರಣ್ಯಕಶಿಪು ಅವನು ತಪಸ್ಸೆಯಿಂದ ವಾಪಸ್ ಬಂದ್ಮೇಲೆ ಮತ್ತೆ ಎಲ್ಲ ದೇವತೆಗಳು ಕೂಡ ವೈಷ್ಣವರೇ, ಭಕ್ತರು. ಸೊ ಅವ್ರಿಗೆಲ್ಲ ನೋವು ಕೊಡ್ಲಿಕ್ಕೆ, ಹಿಂಸಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಹೇಳ್ತಾರೆ ಆ ಸಮಯದಲ್ಲಿ ಏನಾಯ್ತು, ನಾನು ಯಾವ ಸಮಯ ನಾನು ಮರ್ತಿದ್ದೇನೆ. ಸೊ ಇವರು ದೇವತೆಗಳು ಬ್ರಹ್ಮನ ಹತ್ರ ಹೋಗ್ತಾರೆ, ಮತ್ತೆ ಬ್ರಹ್ಮನು ಸೇರಿದಂತೆ ಎಲ್ಲರೂ ವಿಷ್ಣು ಹತ್ರ ಹೋಗ್ತಾರೆ. ಸೊ ಅವಾಗ ಭಗವಂತನ ಹೇಳ್ತಾನೆ, ಹೌದು ಇದು ಹಿರಣ್ಯಕಶಿಪು ಹೀಗೆ ಇಷ್ಟು ಎಲ್ಲರಿಗೂ ನೋವು ಕೊಡ್ತಾ ಇದ್ದಾನೆ, ಎಲ್ಲ ವಿಶ್ವಕ್ಕೆ ಅವನು ಒಂದು ಅಸುರ ಮಾಡೋ ಚಟುವಟಿಕೆಗಳು, ಎಲ್ಲರಿಗೂ ಹಿಂಸೆ, ಎಲ್ಲರಿಗೂ ನೋವು. ಸೊ ಆದರೆ ಕೊನೆಗೆ ಅವನು ತನ್ನ ಮಗನಾದ ಪ್ರಹ್ಲಾದ ಮಹಾಭಾಗವತ ಅವನು ಹಿಂಸಿಸಿದಾಗ ನಾನು ತಡೆಯೋದಿಲ್ಲ. ಸೊ ಹೇಳ್ತಾರೆ. ಸೊ ಭಗವಂತನ ಒಂದು ರೀತಿ ಬೇರೆ ಎಲ್ಲರಿಗೂ ಹಿಂಸೆ ಆಗ್ತಾ ಇತ್ತು, ಎಲ್ಲ ಬೇರೆ ದೇವತೆಗಳು, ಇತರ ದೇವತೆಗಳು ಕೂಡ. ಆದ್ರೆ ಕೊನೆಗೆ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೊಲ್ಲಬೇಕು, ಅವರಿಗೆ ಒಂಥರ ಮಾಡಿದಾಗ ಭಗವಂತ ನರಸಿಂಹನಾಗಿ ಅವತರಿಸಿದ. ಸೊ ಇದು ಮೊದಲೇ ಭಗವಂತನ ಹೇಳಿರ್ತಾರೆ ದೇವತೆಗಳು. ಆ ಸಮಯದಲ್ಲಿ ನಾನು ಬರ್ತೇನೆ, ಆ ಸಮಯದಲ್ಲಿ ಬಂದು ನಾನು ಬ್ರಹ್ಮನ ವರ ಇದ್ರು ಕೂಡ, ಬ್ರಹ್ಮನ ವರ ಏನಿತ್ತು, ಪ್ರಹ್ಲಾದರಿಗೆ, ಹಿರಣ್ಯಕಶಿಪುವಿಗೆ ಯಾವ ಸಾಮಾನ್ಯವಾಗಿ ನಮ್ಗೆ ಆಗೋ ಸಾವು ಆಗೋದಿಲ್ಲ, ಮೇಲೆ ಆಗೋದಿಲ್ಲ, ಕೆಳಗಾಗೋದಿಲ್ಲ, ಮನುಷ್ಯರಿಂದ ಆಗೋದಿಲ್ಲ, ಪ್ರಾಣಿಯಿಂದ ಆಗೋದಿಲ್ಲ, ಯಾವ ಆಯುಧಗಳಿಂದ ಆಗೋದಿಲ್ಲ, ಒಳಗೆ ಹೊರಗೆ ಎಲ್ಲ ಕಂಡೀಷನ್ಸ್. ಸೊ ಭಗವಂತನ ಹೇಳ್ತಾನೆ, ಎಲ್ಲ ಕಂಡೀಷನ್ಸ್ ಇರ್ಬೋದು ಬ್ರಹ್ಮನಿದು, ಆದರೆ ನನ್ನ ಭಕ್ತನಾದ ಪ್ರಹ್ಲಾದನಿಗೆ ಅವರು ಹಿಂಸೆ ಕೊಟ್ಟಾಗ ಅವನಿಗೆ ನಾನು ಬಂದು ಅವನ ಕೊಡ್ತೇನೆ ಅಂತ ಮೊದಲೇ ಹೇಳಿದ್ರು. ಸೊ ಇದು ಭಗವಂತನ ಭಕ್ತವತ್ಸಲ. ಸೊ ಭಗವಂತನ ನಿತ್ಯ ಗುಣ ಇದು. ಯಾರು ಮಾತು ಕೂಡ ಭಗವಂತನು ಸ್ವೀಕರಿಸಿ, ಯಾರು ಮಾತು ಕೊಟ್ಟಿದ್ರು, ಬ್ರಹ್ಮ ಮಾತು ಕೊಟ್ಟಿದ್ರು ಕೂಡ ಭಗವಂತನ ಅದನ್ನು ಕೂಡ ಬಿಡ್ಲಿಕ್ಕೆ ರೆಡಿ. ಸೊ ವೈಷ್ಣವ ಅಪರಾಧ ಇವತ್ತು ಏಕಾದಶಿ. ಸೊ ಏಕಾದಶಿ ಆದ್ರಿಂದ ನಾವು ತಿರುಗಿ ಅಂಬರೀಷ್ ಮಹಾರಾಜರ ಇದು ಕೂಡ ನಾವು ನೆನಪು ಮಾಡ್ಕೊಳ್ಬಹುದು. ಸೊ ಅಂಬರೀಷ್ ಮಹಾರಾಜರಿಗೆ ವಿರುದ್ಧವಾಗಿ ದುರ್ವಾಸ ಮುನಿ. ಸೊ ದುರ್ವಾಸ ಮುನಿ ಅವರನ್ನು ಕೂಡ ಒಂದು ಸಾಮಾನ್ಯ ವ್ಯಕ್ತಿ ಅಂತ ಭಾವಿಸಿ ಅವರನ್ನು ಶಿಕ್ಷಿಸಬೇಕು, ಅವರಿಗೆ ಒಂದು ಹಿಂಸೆ ಕೊಡಬೇಕು. ಸೊ ಆ ರೀತಿ ಮನೋಭಾವದಿಂದ ಬರ್ತಾರೆ. ಸೊ ಆ ದಿವಸ ದ್ವಾದಶಿ, ಏಕಾದಶಿ ನಂತರ ಮರು ದಿವಸ. ಸೊ ಆ ಸಮಯದಲ್ಲಿ, ಪಾರಣ ಸಮಯದಲ್ಲಿ ವ್ರತವನ್ನು ಬಿಡಬೇಕು. ನಾವೇನು ಏಕಾದಶಿ ದಿನ ಇವತ್ತೇನು ಆಚರಣೆ ಮಾಡ್ತೀವಿ ನಾವು, ಇದ್ದಾರೆ ಭಕ್ತರು ಏನೋ ಒಂದು ನೀರನ್ನು ಸ್ವೀಕರಿಸೇ ಮಾಡ್ತಾರೆ, ನಿರ್ಜಲ ಏಕಾದಶಿ. ಸೊ ಎಲ್ಲರಿಗೂ ಆಗುತ್ತೋ ಇಲ್ವೋ. ಸೊ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ನೀರನ್ನು ಸ್ವೀಕರಿಸ್ಬೋದು. ಇಲ್ಲ ಅದು ಕಷ್ಟ ಆಗುತ್ತೆ, ಸ್ವಲ್ಪ ಹಣ್ಣು ಅನ್ನು ಸ್ವೀಕರಿಸ್ಬೋದು. ಇಲ್ಲ ಅದು ಕಷ್ಟ ಆಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಪದಾರ್ಥಗಳು, ಈ ತರಕಾರಿ ಇದರಿಂದ ತಯಾರಿ ಮಾಡಿದ ಪದಾರ್ಥಗಳನ್ನು ಸ್ವೀಕರಿಸ್ಬೋದು. ಆದ್ರೆ ಮಹಾರಾಜ ಅಂಬರೀಷ್ ಮಾಡ್ತಾ ಇದ್ದು ನಿರ್ಜಲ ಏಕಾದಶಿ. ಸೊ ನಂತರ ಮರುದಿವಸ ಅವರು ಏಕಾದಶಿ ವ್ರತವನ್ನು ಬಿಡಬೇಕು. ಸೊ ಬಿಡುವ ಸಮಯದಲ್ಲಿ ದುರ್ವಾಸ ಮುನಿ ಬರ್ತಾರೆ. ದುರ್ವಾಸ ಮುನಿ ಬಂದಾಗ ಇವರು ಅಷ್ಟು ದೊಡ್ಡ ವ್ಯಕ್ತಿ ಬಂದಾಗ ಇವರು, ನೀವು ನಿಮ್ಮ ಏನು ಕಾರ್ಯಗಳನ್ನು ಮುಗಿಸ್ಕೊಂಡು ಬನ್ನಿ, ನಾನು ನಿಮಗೆ ಪ್ರಸಾದವನ್ನು ವ್ಯವಸ್ಥೆ ಮಾಡ್ತೀನಿ. ಸೊ ಇವರು ಬರ್ಲಿಲ್ಲ, ಸಮಯ ಆಗ್ತಾ ಇದೆ, ಇಲ್ಲಿ ಏಕಾದಶಿ ವ್ರತ ಬಿಡುವ ಪಾರಣ ಸಮಯ ಫಿನಿಶ್ ಆಗ್ತಾ ಇದೆ. ಸೊ ಮಹಾರಾಜ ಅಂಬರೀಷರು ಇವರೊಟ್ಟಿಗೆ ಕನ್ಸಲ್ಟ್ ಮಾಡ್ತಾರೆ, ಮಂತ್ರಿಗಳೊಟ್ಟಿಗೆ. ಮತ್ತೆ ಅವರಿಗೆ ಗೊತ್ತು, ಭಕ್ತರಾದ್ಮೇಲೆ ಇದು ನೀರನ್ನು ಕುಡಿಯೋದ್ರಿಂದ, ಯಾಕಂದ್ರೆ ಅವ್ರು ನಿರ್ಜಲ ಮಾಡ್ತಾ ಇದ್ರು, ನೀರನ್ನು ಕುಡಿಯೋದ್ರಿಂದ ನನ್ನ ಉಪವಾಸವನ್ನು ಬಿಟ್ಟಾಗೆ ನಾನು ಅದೇ ರೀತಿಯಲ್ಲಿ ಇವರಿಗೆ ನಾನು ಅಗೌರವ ತೋರಿಸಿದ ಆಗೋದಿಲ್ಲ. ಸೊ ಆದರೆ ದುರ್ವಾಸ ಮುನಿ ಅವ್ರಿಗೆ ಗೊತ್ತಾಗುತ್ತೆ, ಈ ತರ ಮೊದಲೇ ನಾನು ಬರೋ ಮುಂಚೆನೆ ಇವರು ನೀರನ್ನು ಕುಡಿದಿದ್ದಾರೆ ಅಂತ. ಸೊ ಅವರು ಒಂದು ಕೋಪದಿಂದ, ಕ್ರೋಧದಿಂದ ಅವರ ಕೂದಲಿನಿಂದ ಒಂದು ಹಸುರನ್ನು ಸೃಷ್ಟಿ ಮಾಡಿ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಮತ್ತೆ ನಮ್ಗೆ ಗೊತ್ತು, ದುರ್ವಾಸ ಮುನಿ ಇವರಿಗೇನು ಮಾಡ್ಲಿಕ್ಕೆ ಆಗಿಲ್ಲ ಅಂಬರೀಷ್ ಮಹಾರಾಜರಿಗೆ. ಅದು ಅಂಬರೀಷ್ ಮಹಾರಾಜರ ರಕ್ಷಣೆಗಾಗಿ ಸುದರ್ಶನ ಇರ್ತಾರೆ, ಸುದರ್ಶನ ಚಕ್ರ ಭಗವಂತನನ್ನು ಅಲ್ಲಿ ಅವರ ಅರಮನೆಯಲ್ಲಿ ಇಟ್ಟಿರ್ತಾರೆ, ಅವ್ರ ರಕ್ಷಣೆ ಕೊಟ್ಟಿರ್ತಾರೆ. ಸೊ ಸುದರ್ಶನ ಹಸುರನ್ನು ಕೊಂದು ನಂತರ ದುರ್ವಾಸ ಮುನಿಯಿಂದ ಬೆನ್ನಿಡ್ತಾರೆ. ಸೊ ದುರ್ವಾಸ ಮುನಿ ತುಂಬಾ ದೊಡ್ಡ ಯೋಗಿ, ತುಂಬಾ ದೊಡ್ಡ ತಪಸ್ವಿ. ಆದರೂ ಕೂಡ ಅವರಲ್ಲಿ ಏನ್ ಹೇಳ್ತಾರೆ, ಸ್ವಲ್ಪ ಮತ್ಸರತೆ, ದ್ವೇಷ, ಅಸೂಯೆ ಒಂದು ಮನೋಭಾವ ಇರುತ್ತೆ ಅವರು. ಸೊ ಅವರು ಮಹಾರಾಜ ಅಂಬರೀಷರ ಇದನ್ನು ಲೆಕ್ಕಿಸದೆ ಅವರು ಆ ರೀತಿ ಕ್ರಮವನ್ನು ಕೈಗೊಂಡಿರ್ತಾರೆ. ಮತ್ತೆ ಅವರ ಬೆನ್ನಟ್ಟಿದಾಗ ಸುದರ್ಶನ ಅವರು ಯಾರಿಂದಲೂ ಕೂಡ ರಕ್ಷಣೆ ಪಡೀಲಿಕ್ಕೆ ಆಗೋದು.
ಮೊದಲಿಗೆ ಬ್ರಹ್ಮನ ಹತ್ರ ಹೋಗ್ತಾರೆ, ನಂತರ ಶಿವನ ಹತ್ರ ಹೋಗ್ತಾರೆ. ಸೊ ಅವರು ಕೂಡ ರಕ್ಷಣೆ ಕೊಡಕ್ಕಾಗಲ್ಲ. ಕೊನೆಗೆ ವಿಷ್ಣು ನಾರಾಯಣನ ಹತ್ರ ಹೋಗ್ತಾರೆ. ನಾರಾಯಣ ಕೂಡ ಹೇಳ್ತಾರೆ, ನಾನು ನನ್ನ ಭಕ್ತರ ಸ್ವತ್ತು. ಸೊ ನಾನು ಅವರ ಹೃದಯದಲ್ಲಿದ್ದೇನೆ, ಅವರು ನನ್ನ ಹೃದಯದಲ್ಲಿದ್ದಾರೆ. ನಾನು ಸ್ವತಂತ್ರನಲ್ಲ ನಾನು. ಸೊ ಹಾಗಾಗಿ ನೀನು ನನ್ನ ಭಕ್ತನ ಹತ್ರನೇ ಹೋಗಿ ನೀನು ಕ್ಷಮೆಯನ್ನು ಯಾಚಿಸಬೇಕು. ಸೊ ಅವರು ಹೋಗಿ ಮತ್ತೆ ಮಹಾರಾಜ ಅಂಬರೀಷರ ಕಾಲಿಗೆ ಬೀಳ್ತಾರೆ. ಮಹಾರಾಜ ಅಂಬರೀಷರು, ಆದ್ರೆ ಮಹಾರಾಜ ಅಂಬರೀಷರಿಗೆ ಆತರ ಮನೋಭಾವ ಇಲ್ಲ. ನಾನೊಬ್ಬ ದೊಡ್ಡ ವ್ಯಕ್ತಿ, ನೋಡಿ ಈ ತರ ದೊಡ್ಡ ಯೋಗಿ ಈ ತರ ನನ್ನ ಕಾಲಿಗೆ ಬೀಳ್ತಾ ಇದ್ದಾರೆ, ನನ್ನ ಗೌರವಿಸ್ತಾರೆ, ಆತರ ಇಲ್ಲ. ಸೊ ಮಹಾರಾಜ ಅಂಬರೀಷರು ಅವರನ್ನ ಕ್ಷಮಿಸಿ ಮತ್ತೆ ಅವರು ಆ ವೈಷ್ಣವ ಅಪರಾಧವನ್ನು ಅವರು ತಿದ್ದುಪಡಿ ಮಾಡ್ತಾರೆ. ಯಾರು ದುರ್ವಾಸ ಮುನಿ. ಸೊ ದುರ್ವಾಸ ಮುನಿ ಅಂತ ದೊಡ್ಡ ವ್ಯಕ್ತಿ. ಸೊ ಅವರಿಗೆ ಅದು ವೈಷ್ಣವ ಅಪರಾಧ ಅವರಿಗೆ ಬಿಡ್ಲಿಲ್ಲ. ಎನಿವೆ ಅದಾದ್ಮೇಲೆ ಹೇಳ್ತಾರೆ, ದುರ್ವಾಸ ಮುನಿ ಮಹಾರಾಜ ಅಂಬರೀಷರ ಆತರ ಉತ್ತಮ ಗುಣಗಳನ್ನು ನೋಡಿ ಅವರು ಎಲ್ಲ ಲೋಕಗಳಲ್ಲಿ ಅವ್ರು ಪ್ರವಾಸ ಮಾಡ್ತಾ ಅವರ ಗುಣಗಾನ ಮಾಡ್ತಾರೆ. ಅವರು ಹಬ್ತಾರೆ, ಇನ್ನು ಹರಡುತ್ತಾರೆ. ಸೊ ಮಹಾರಾಜ ಅಂಬರೀಷ್. ಸೊ ಇದೇ ಸ್ಕಂದದಲ್ಲಿ ನಾವು ಮತ್ತೆ ಕೇಳಿದ್ದು ಶಿವನ ವಿರೋಧವಾಗಿ ದಕ್ಷ. ಸೊ ದಕ್ಷನು ಕೂಡ ಅದೇ ರೀತಿ ವೈಷ್ಣವ ಅಪರಾಧ ಮಾಡಿದ್ದು. ಸೊ ಏನಾಯ್ತು ಅವ್ರಿಗೆ, ಅವರ ತಲೆ ಮತ್ತೆ ಅವ್ರಿಗೆ ಮೇಕೆಯ ತಲೆ, ಆಡಿನ ತಲೆ ಕೊಡಬೇಕು. ಸೊ ಈ ರೀತಿ ಬಹಳ ನಿದರ್ಶನಗಳು ನಮಗೆ ಮತ್ತೆ ವೈಷ್ಣವ ಅಪರಾಧ ನಾವು ಮಾಡಬಾರದು ಅಂತ. ಶ್ರೀ ಚೈತನ್ಯ ಮಹಾಪ್ರಭುವಿನ ಗುರು ಈಶ್ವರಪುರಿ. ಸೊ ಅವರ ಚರಿತ್ರೆಯಲ್ಲೂ ಹೇಳ್ತಾರೆ, ಅವರ ಗುರು ಮಾಧವೇಂದ್ರಪುರಿ. ಸೊ ಮಾಧವೇಂದ್ರಪುರಿ ಚೈತನ್ಯ ಮಹಾಪ್ರಭುವಿನ ಗುರುಗಳ ಗುರು. ಸೊ ಅವರು ಅಂತ್ಯ ಸಮಯದಲ್ಲಿದ್ದಾಗ ಮಾಧವೇಂದ್ರಪುರಿ ಅವರಿಗೆ ಇವರು ಯಾರು ಈಶ್ವರಪುರಿ ಬಹಳ ಸೇವೆ ಮಾಡಿದ್ರು. ಅಂತ್ಯ ಕಾಲದಲ್ಲಿ ಅವರಿಗೆ ಆ ಸ್ಥಿತಿಯಲ್ಲಿ ಅವರು ಇದ್ದಾಗ ಬಹಳ ಸೇವೆ ಮಾಡಿದ್ರು. ಸೊ ಸೇವೆ ಮಾಡಿದ್ಮೇಲೆ ಹೇಳ್ತಾರೆ, ಮಾಧವೇಂದ್ರಪುರಿ ಕೊನೆಗೆ ಈಶ್ವರಪುರಿಗೆ ಹೇಳ್ತಾರೆ, ನೀನು ನನಗೆ ತುಂಬಾ ಸೇವೆ ಮಾಡಿದೆ. ಇಷ್ಟು ಒಂದು ಮಕ್ಕಳು ಕೂಡ ಈ ರೀತಿ ಸೇವೆ ಮಾಡದೇ ಇರ್ಬೋದು. ಸೊ ಶಿಷ್ಯನಾಗಿ ಅಷ್ಟು ಒಂದು ಅವ್ರಿಗೆ ಸೇವೆ ಮಾಡಿದೆ. ಭಗವಂತನ ಇದನ್ನ ನೆನಪಿಸ್ ಮಾಡೋದಾಗ್ಬೋದು, ಇಲ್ಲಾಂದ್ರೆ ಅವ್ರ ದೇಹದ ಸ್ಥಿತಿ ಆ ತರ ಇದ್ದಾಗ ಅವ್ರು ಸೇವೆ ಮಾಡಿದ್ರು. ಸೊ ಹೇಳ್ತಾರೆ ಮಾಧವೇಂದ್ರಪುರಿ, ಸೊ ಆಗ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಸೊ ಈಶ್ವರಪುರಿ ನನಗೆ ಬಹಳ ಸೇವೆ ಮಾಡಿದ್ರು ಈ ಶಿಷ್ಯರ ಪತ್ರ. ಸೊ ಅದಕ್ಕೆ ಹೇಳ್ತಾರೆ, ಅವರ ಒಂದು ಆಶೀರ್ವಾದದಿಂದ, ಮಾಧವೇಂದ್ರಪುರಿ ಆಶೀರ್ವಾದದಿಂದ ಈಶ್ವರಪುರಿ ಅಷ್ಟು ಉನ್ನತ ಭಕ್ತರಾಗ್ತಾರೆ. ಅಂದ್ರೆ ಅವರಿಗೆ ಭಗವಂತನೇ ಶಿಷ್ಯನಾಗ್ತಾರೆ. ಶ್ರೀ ಕೃಷ್ಣನು ಶ್ರೀ ಚೈತನ್ಯ ಮಹಾಪ್ರಭುಗೆ ಅವತರಿಸಿದಾಗ ಕಾರಣ ಯಾಕೆ ಈಶ್ವರಪುರಿಯನ್ನವರು ಗುರು ಅಂತ ಸ್ವೀಕರಿಸೋದಂದ್ರೆ, ಅವರು ಮಾಧವೇಂದ್ರಪುರಿಗೆ ಅಷ್ಟು ಸೇವೆ ಮಾಡ್ತಾರೆ. ಅವರ ಗುರುಗೆ ಅಷ್ಟು ಅವರು ಸೇವೆ ಮಾಡಿದ್ರಿಂದ ಅವರು ಈ ಒಂದು ಏನ್ ಹೇಳ್ತಾರೋ ಭಕ್ತಿಯ ಸಮುದ್ರದಲ್ಲಿ ಅವರೊಂದು ದೊಡ್ಡ ಇದಾಗ್ಬಿಡ್ತಾರೆ, ದೊಡ್ಡ ತಿಮಿಂಗಲವೇ ಆಗ್ಬಿಡ್ತಾರೆ. ಕೃಷ್ಣ ಪ್ರೇಮ ಅನ್ನೋ ಒಂದು ಸಾಗರದಲ್ಲಿ, ಆ ಸಮುದ್ರದಲ್ಲಿ ಅವರೊಂದು ದೊಡ್ಡ ತಿಮಿಂಗಲ ರೀತಿ ಆಗುತ್ತೆ. ತಿಮಿಂಗಲ ಅಂದ್ರೆ ಅಷ್ಟು ಒಂದು ದೊಡ್ಡ ವ್ಯಕ್ತಿ ಆಗುತ್ತೆ. ಏಕೆ ಆಗಿದ್ದು, ಅವರವ್ರ ಗುರುವಿಗೆ ಮಾಡಿದ ಸೇವೆ. ಈಶ್ವರಪುರಿಗಳು ಮಾಡಿದ್ದು ರಾಮಚಂದ್ರ. ಅದೇ ರಾಮಚಂದ್ರಪುರಿಗೆ ಇನ್ನೊಬ್ಬ ಶಿಷ್ಯರಿದ್ದರು. ಇನ್ನೊಬ್ಬ ಅವರ ಹೆಸರು ರಾಮಚಂದ್ರಪುರಿ. ರಾಮಚಂದ್ರಪುರಿ ಅಂತ ಒಬ್ಬ ವ್ಯಕ್ತಿ, ಅವರು ಈ ಮಾಧವೇಂದ್ರಪುರಿ ಈ ಅಂತ್ಯ ಸಮಯದಲ್ಲಿದ್ದಾಗ ಅವರನ್ನು ನೋಡಿ ಮಾಧವೇಂದ್ರಪುರಿ, ಆಕ್ಚುಲಿ ಮಾಧವೇಂದ್ರಪುರಿ ಶುದ್ಧ ಭಕ್ತರು. ಅವರು ದೇಹತ್ಯಾಗ ಮಾಡೋ ಸಮಯದಲ್ಲಿ ಅವರು ತುಂಬಾ ನಮ್ರ ಸ್ವಭಾವದಿಂದ ಅವ್ರು ಹೇಳ್ತಾ ಇರತ್ತೆ, ಭಗವಂತನೇ, ನಾನು ಮಥುರೆಯನ್ನು ಪ್ರವೇಶ ಮಾಡ್ಲಿಕ್ಕಾಗ್ಲಿಲ್ಲ, ನಾನು ನಿನಗೆ ಶುದ್ಧ ಭಕ್ತಿ ಮಾಡ್ಲಿಕ್ಕಾಗ್ಲಿಲ್ಲ, ಹಾಗಾಗಿ ನನಗೆ ಅರ್ಹತೆ ಸಿಗ್ಲಿಲ್ಲೋ ಆ ತರ ಒಂಥರ ನಮ್ರ ಭಾವದಿಂದ. ಆಕ್ಚುಲಿ ಅವರು ಆಗ್ಲೇ ಅವರು ಆ ಸ್ಥಾನದಲ್ಲಿ ಇದ್ದಾರೆ, ಮಹಾಭಾಗವತರು. ಆದರೆ ಅವರು ತರ ಒಂದು ನಮ್ರ ಭಾವದಲ್ಲಿ ಭಗವಂತನಿಗೆ ನನಗೆ ನಿನ್ನನ್ನು ಪಡೆಯಲಿಕ್ಕಾಗ್ಲಿಲ್ಲ ಅಂತ ಆ ರೀತಿಯ ಒಂದು ವ್ಯಥೆಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅದು ಆಕ್ಚುಲಿ ಅದು ಹೇಳೋದು, ಅದು ದಿವ್ಯ ಆನಂದದಲ್ಲಿ, ದಿವ್ಯ ಇದರಲ್ಲಿ ಭಕ್ತರು ಆ ವಿರಹ ಭಾವದಲ್ಲಿ ಆ ಭಗವಂತನ ಚಿಂತನೆ ಮಾಡ್ತಾರೆ. ಸೊ ಮಾಧವೇಂದ್ರಪುರಿ ಇರೋದು ವಿರಹ. ಏನ್ ಹೇಳ್ತಾರೆ, ಶ್ರೀಮತಿ ರಾಧಾರಾಣಿ ಅವರೆಲ್ಲ ಗೋಪಿಕೆಯರು ಸೇವೆ ಮಾಡೋದು ಕೃಷ್ಣನಿಗೆ ಆ ವಿರಹದಲ್ಲಿ. ಕೃಷ್ಣ ವೃಂದಾವನ ಬಿಟ್ಟು ಹೋಗ್ಬಿಟ್ರು. ಆದ್ರೆ ಬಿಟ್ಟೋದ್ಮೇಲೆ ಅವರು ಸದಾ ಕೃಷ್ಣನೇ ಚಿಂತಿಸ್ತಾ ಇದ್ರು. ಒಂದ್ ರೀತಿ ನೋಡಿದ್ರೆ ಅವ್ರು ಅಷ್ಟು ನೋವನ್ನು ಅನುಭವಿಸ್ತಾರೆ, ದುಃಖವನ್ನು ಅನುಭವಿಸ್ತಾರೆ ಅನ್ಸುತ್ತೆ. ಆದ್ರೆ ದುಃಖ ಅಲ್ಲ, ಅವರು ಕೃಷ್ಣನ ಸಂಬಂಧದಲ್ಲಿ, ಕೃಷ್ಣನ ಮೇಲೆ ಸಮಾಧಿ ಇದ್ದು ಅವರು ಆ ವಿಪ್ರಲಂಬ ಭಾವದಲ್ಲಿ ಅವರಿರೋದು. ಸೊ ಹೀಗೆ ಮಾಧವೇಂದ್ರಪುರಿ ಆ ವಿಪ್ರಲಂಬ ಭಾವದಲ್ಲಿ, ಅಯ್ಯೋ ಕೃಷ್ಣ, ಮಥುರಾನ ಪ್ರವೇಶ ಮಾಡಕ್ಕಾಗ್ಲಿಲ್ಲ, ನಾನು ನಿನ್ನನ್ನು ಆಗ್ಲಿಲ್ಲ ಅಂತ ಅವ್ರು ವ್ಯಥೆ ಆಧ್ಯಾತ್ಮಿಕ ಇದರಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ರಾಮಚಂದ್ರಪುರಿ ಬಂದು ನೋಡ್ತಾರೆ, ಅವ್ರ ಶಿಷ್ಯರು ನೋಡಿ, ಬ್ರಹ್ಮಭೂತ ಪ್ರಸನ್ನಾತ್ಮ ನಶೋಚತಿ ನ ಕಾಂಕ್ಷತಿ.
ಸಮ ಸರ್ವೇಶು ಬುದ್ಧಿ. ಅಂದ್ರೆ ಭಗವದ್ಗೀತೆಯಲ್ಲಿ ನಾವು ಕೇಳೋದು, ಕೃಷ್ಣ ಹೇಳೋದು ಬ್ರಹ್ಮಭೂತ. ಯಾರು ಆತ್ಮದ ನೆಲೆಯಲ್ಲಿ ನಿಂತ್ರೆ, ಬ್ರಹ್ಮಸ್ಥಿತಿಯಲ್ಲಿ ನಿಂತ್ರೆ, ಬ್ರಹ್ಮಸ್ಥಿತಿಯಲ್ಲಿ ಬ್ರಹ್ಮಭೂತ ಪ್ರಸನ್ನಾತ್ಮ, ಅವನು ತುಂಬಾ ಪ್ರಸನ್ನನಾಗಿರ್ಬೇಕು. ನ ಶೋಚತಿ ನ ಕಾಂಕ್ಷತಿ, ಅವನಿಗೆ ಯಾವ ಕೂಡ ಶೋಕ ಇಲ್ಲ, ಯಾವ ಕೂಡ ಬೇಕು ಬೇಕು ಅನ್ನೋದಿಲ್ಲ. ಸೊ ಇದು ಹೌದು, ಇದು ಬ್ರಹ್ಮಸ್ಥಿತಿಯಲ್ಲಿ, ಆತ್ಮಸ್ಥಿತಿಯಲ್ಲಿ. ಆದರೆ ಆಧ್ಯಾತ್ಮಿಕ ನೆಲೆಯಲ್ಲಿ ಎಷ್ಟೋ ಇದಿದೆ, ಭಾವ, ಮಹಾಭಾವ, ಅನುಭಾವ, ಎಷ್ಟೆಷ್ಟೋ ಲಕ್ಷಣಗಳಿದೆ. ಆ ದಿವ್ಯ ಆನಂದದಲ್ಲಿ ಭಕ್ತರು ಅನುಭವಿಸುವ ಒಂದು ಇದು, ಅದಕ್ಕೆ ಯಾವುದೋ ಒಂದು ಅಡಚಣೆ ಇಲ್ಲ, ಭೌತಿಕ ಇದು ಇಲ್ಲ. ಇವರು ಆಧ್ಯಾತ್ಮಿಕ ಪ್ರಗತಿ ಇಲ್ಲದ್ರಿಂದ ಅವರ ಗುರು ಅಷ್ಟು ಆಧ್ಯಾತ್ಮಿಕ ಲಕ್ಷಣಗಳು ವ್ಯಕ್ತಪಡಿಸ್ತಾರೆ ಅಂತ ನೋಡೋದ್ ಬಿಟ್ಟು, ಇವರು ಇದು ವ್ಯಥೆ ಪಡ್ತಾ ಇದ್ದಾರೆ ಭೌತಿಕವಾಗಿ, ಇವರು ಸಾಮಾನ್ಯ ವ್ಯಕ್ತಿಯಾಗಿ ವ್ಯಥೆ ಪಡ್ತಾ ಇರತ್ತೆ. ಆತರ ಕಾಣುತ್ತೆ ಯಾರಿಗೆ? ರಾಮಚಂದ್ರ ಪುರಿ. ಸೊ ಅವ್ರ ಗುರುಗೆ ಅವರು ಹೇಳ್ತಾರೆ, ನೀವು ಈ ರೀತಿ ಇದ್ ಮಾಡ್ಬಾರ್ದು, ನೀವು ಬ್ರಹ್ಮಭೂತ, ನೀವು ಎಲ್ಲ ಶೋಕ ಎಲ್ಲ ಇದು ಬಿಟ್ಟು ಸಮತ್ವವಾಗಿ ಇದೊಂದು ಆತರ ಪ್ರಸನ್ನನಾಗಿರ್ಬೇಕು. ಸೊ ಗುರುಗೆ ಶಿಷ್ಯ ಹೇಳೋದಾಗಿ ಇದು, ಅವ್ರ ಗುರುವಿನ ಸ್ಥಾನವನ್ನು ಅರ್ಥ ಮಾಡ್ಕೊಳ್ಳೆ. ಸೊ ಹೇಳ್ತಾರೆ, ಹಾಗೇನ್ ಮಾಡ್ತಾರೆ ಮಾಧವೇಂದ್ರ ಪುರಿ ಅವರಿಗೆ, ಹೋಗು ಇಲ್ಲಿಂದ ಹೊರಡು ನೀನು ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಹೊರಗೆ ಹಾಕ್ತಾರಂತೆ ರಾಮಚಂದ್ರ ಪುರಿ. ರಾಮಚಂದ್ರ ಪುರಿನ ಮಾಧವೇಂದ್ರ ಪುರಿ. ಸೊ ಇದರ ಪರಿಣಾಮ ಎಷ್ಟಾಗುತ್ತೆ ಅಂದ್ರೆ, ರಾಮಚಂದ್ರ ಪುರಿ ನಂತರ ಅವರು ಕೃಷ್ಣ ಭಕ್ತಿಯನ್ನು ಕಳ್ಕೊಳ್ತಾರೆ. ಕೃಷ್ಣ ಭಕ್ತಿಯನ್ನು ಕಳ್ಕೊಂಡು ಒಂದು ಮಾಯಾವಾದಿ ಚಿಂತನೆಯಲ್ಲಿ, ಹೇಗೆ ಮಾಯಾವಾದಿಗಳು ಭಗವಂತನ ಇದನ್ನು ಗುರುತಿಸೋದಿಲ್ಲ, ಭಕ್ತರ ಚಟುವಟಿಕೆಗಳನ್ನ ಗುರುತಿಸೋದಿಲ್ಲ, ಭಕ್ತರನ್ನು ಅವ್ರು ಭಾವುಕರು ಅಂದ್ಕೊಳ್ತಾರೆ. ಸೊ ಆ ರೀತಿ ಆಗ್ಬಿಡ್ತಾರೆ ರಾಮಚಂದ್ರ ಪುರಿ. ಎಷ್ಟು ಮಟ್ಟಿಗೆ ಆಗ್ತಾರೆ ಅಂದ್ರೆ, ಎಲ್ಲೂ ನೋಡಿದ್ರು ತಪ್ಪುಗಳು ನೋಡೋದೇ ಅಷ್ಟೇ. ಎಲ್ಲರಲ್ಲೂ ಯಾರು ನೋಡಿದ್ರು ಅವ್ರನ್ನ ಅವಮಾನ ಮಾಡ್ಕೊಡೋದು, ಅವಮಾನ ಮಾಡೋದು, ಅವ್ರ ತಪ್ಪು ಕಂಡುಹಿಡಿಯೋದು. ಕೊನೆಗೆ ಅವರು ಜಗನ್ನಾಥ ಅವರ ಚರಿತ್ರೆ ನಾವು ನೋಡ್ತೀವಿ, ಜಗನ್ನಾಥ ಪುರಿಯಲ್ಲಿ ಬರುತ್ತೆ. ಚೈತನ್ಯ ಮಹಾಪ್ರಭು ಹತ್ರ ಬಂದು ಅಲ್ಲೂ ಕೂಡ ಚೈತನ್ಯ ಮಹಾಪ್ರಭು ಅಲ್ಲೂ ಕೂಡ ತಪ್ಪುಗಳು ಕಂಡುಹಿಡಿತಾರೆ. ಮತ್ತೆ ಅಲ್ಲಿರೋ ಭಕ್ತರಿಗೆಲ್ಲ ಅವರು ನೋವನ್ನು ಅವರ ಮನಸ್ಸಿನಲ್ಲಿ. ಸೊ ಹೇಳ್ತಾರೆ, ಅವರ ಕ್ರಿಯೆ ಹೇಗಿರ್ತಾ ಇತ್ತು ರಾಮಚಂದ್ರ ಪುರಿ. ಮೊದಲಿಗೆ ಅವರಿಗೆ ಯಾರಾದರೂ ಆಹ್ವಾನಿಸಿದ್ರೆ, ಅವ್ರು ಸನ್ಯಾಸಿ ಅವರು ರಾಮಚಂದ್ರ ಪುರಿ, ಯಾರಾದ್ರೂ ಅವ್ರನ್ನ ಆಹ್ವಾನಿಸಿದ್ರೆ ಅವ್ರು ಅಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕರಿಸೋದು, ಆಹಾರವನ್ನು ತಿನ್ನೋದು, ಬಹಳ ತಿನ್ನೋದು. ಅವರು ಕೂಡ ಅವ್ರು ಕಂಟ್ರೋಲ್ ಇಲ್ಲ ಅವರಿಗೆ ಒಂದು ರೀತಿ. ಮತ್ತೆ ಅವರು ಯಾರು ಅವ್ರಿಗೆ ಬರ ಮಾಡಿದ್ದಾರೆ ಆ ಅತಿಥಿ, ಅವರಿಗೆ ಇವರು ಆಹಾರವನ್ನು ತಿನ್ನಿಸೋದು. ಸೊ ನನಗೆ ನೀವು ಈ ತರ ಅತಿಥಿಯಾಗಿ ನನಗೆ ಇಷ್ಟು ಪ್ರಸಾದವನ್ನು ಕೊಟ್ರಿ, ಆಯ್ತು, ಸೊ ಮತ್ತೆ ನೀವು ತಿನ್ಬೇಕು ಅಂತ ಅವ್ರಿಗೆ ತಿನ್ನಿಸೋದು. ಅವ್ರಿಗೆ ಒತ್ತಾಯದಿಂದ ತಿನ್ನಿಸೋದು, ತುಂಬಾ ತಿನ್ನಿಸ್ಬಿಟ್ಟು, ನೀವ್ ಏನ್ ಆಧ್ಯಾತ್ಮಿಕ ಜೀವನ ಪಾಲನೆ ಮಾಡೋದು? ಆಧ್ಯಾತ್ಮಿಕ ಜೀವನ ಪಾಲನೆ ಮಾಡ್ಬೇಕಂದ್ರೆ ಇಂದ್ರಿಯಗಳನ್ನು ನಿಗ್ರಹಿಸ್ಬೇಕು, ಆಹಾರವನ್ನು ಕಡಿಮೆ ತಗೊಳ್ಬೇಕು ಅಂತ. ಆದ್ರೆ ನೀವು ಇಷ್ಟೊಂದು ತಗೊಳ್ತೀರಾ ಅಂತ ಅವ್ರ ಮೇಲೆ ಮತ್ತೆ ಒಂದು ಇದು ಅವ್ರಿಗೆ ಹೇಳೋದು. ಸೊ ಈ ರೀತಿ ಅವರ ವ್ಯಕ್ತಿತ್ವ ಹೇಳ್ತಾರೆ, ಅದು ರಾಮಚಂದ್ರ ಈ ತರ ವ್ಯಕ್ತಿತ್ವ ಆಗುತ್ತೆ. ಬೇರೆಯವರಲ್ಲಿ ದೋಷ ಕಾಣೋದು, ತಮ್ಮ ದೋಷವನ್ನು ಕಾಣದೇ ಇರೋದು, ಬೇರೆ ಅಷ್ಟು ಇದು. ಸೊ ಇದೆ ಅವ್ರ ಚರಿತ್ರೆ, ಡೀಟೇಲ್ ಇದೆ ರಾಮಚಂದ್ರ. ಸೊ ಹೇಳ್ತಾರೆ, ಯಾಕೆ ಆಯ್ತು ಅಂದ್ರೆ, ಅವರು ಮಾಡಿದ ಅಪರಾಧ, ಅವರ ಗುರು ಮೇಲೆ ಅವ್ರು ಮಾಡಿದ ಅಪರಾಧ. ಮಾಧವೇಂದ್ರ ಒಂದು ಕಡೆ ಈಶ್ವರಪುರಿ ಅವರ ಗುರುಗೆ ಸಲ್ಲಿಸಿದ ಸೇವೆಯಿಂದ ಭಗವಂತನೇ ಅವರ ಶಿಷ್ಯನಾಗಿ ಪಡೆದರು ಶ್ರೀ ಚೈತನ್ಯ ಮಹಾಪ್ರಭು ಈಶ್ವರಪುರಿ. ಇನ್ನೊಂದು ಕಡೆ ರಾಮಚಂದ್ರ ಪುರಿ ಅವ್ರ ಗುರುಗೆ ಮಾಡಿದ ಅಪರಾಧದಿಂದ ಅವರು ಆಧ್ಯಾತ್ಮಿಕ ಸ್ಥಾನದಿಂದ ಪತನಗೊಂಡು ಅವರೊಂದು ಏನು ನಂತರ ನರಕಕ್ಕೆ ಹೋಗ್ಬೇಕಷ್ಟೇ. ಸೊ ಆ ರೀತಿಯ ಒಂದು ವ್ಯಕ್ತಿತ್ವವನ್ನು ಪಡೆಯಬೇಕಾಯ್ತು ರಾಮಚಂದ್ರ ಪುರಿ. ಇನ್ನೇನಿದೆ ಭಾವಾರ್ಥ ಒಂದ್ಸಲ ಓದ್ತೇನೆ, ಇನ್ನೇನಾದ್ರೂ ಪಾಯಿಂಟ್ಸ್ ಇದ್ರೆ ಏನಾದ್ರೆ ನೀವು ಕೂಡ ಹೇಳ್ಬೋದು. ಧ್ರುವ ಮಹಾರಾಜನು ತನ್ನ ಮಲತಾಯಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ದೇವೋತ್ತಮ ಪರಮ ಪುರುಷನನ್ನು ಹುಡುಕಿಕೊಂಡು ಕಾಡಿಗೆ ಬಂದರು. ಧ್ರುವನ ಮಲತಾಯಿ ಅವನನ್ನು ಅವಮಾನಿಸಿದ್ದಳು. ಧ್ರುವನು ಸಾಧಾರಣ ವ್ಯಕ್ತಿ ಅಲ್ಲ, ಅವನೊಬ್ಬ ವೈಷ್ಣವೋತ್ತಮ. ವೈಷ್ಣವನ ಪಾದಕಮಲಗಳಲ್ಲಿ ಮಾಡಿದ ಅಪರಾಧವು ಈ ಜಗತ್ತಿನಲ್ಲೇ ದೊಡ್ಡ ಅಪರಾಧ. ಧ್ರುವ ಮಹಾರಾಜನನ್ನು ಅವಮಾನಿಸಿದ್ದರಿಂದ ಸುರುಚಿಯು ತನ್ನ ಪುತ್ರ ವಿಯೋಗದಿಂದ ಹುಚ್ಚಿಯಾಗಿ ಕಾಡುಗಿಚ್ಚಿನಲ್ಲಿ ಬೆಂದು ಸಾಯುತ್ತಾಳೆಂದು ಭಗವಂತನ ಧ್ರುವನಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ. ಏಕೆಂದರೆ ಧ್ರುವನು ಅವಳ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದ್ದನು. ಇದರಿಂದ ನಾವು ಎಂದೂ ವೈಷ್ಣವನಿಗೆ ಅಪಮಾನ ಮಾಡಬಾರದು ಎಂಬ ಪಾಠವನ್ನು ಕಲಿಯಬೇಕು. ನಾವು ವೈಷ್ಣವನನ್ನು ಮಾತ್ರವಲ್ಲ, ಯಾರನ್ನೂ ಅನಾವಶ್ಯಕವಾಗಿ ಅವಮಾನಿಸಬಾರದು. ಸುರುಚಿಯು ಧ್ರುವ ಮಹಾರಾಜನಿಗೆ ಅವಮಾನ ಮಾಡಿದಾಗ ಅವನು ಇನ್ನೂ ಮಗು. ಆದರೆ ಅವಳಿಗೆ ಧ್ರುವ ಮಹಾರಾಜ ವೈಷ್ಣವೋತ್ತಮ ಎಂಬುದು ಗೊತ್ತಿರಲಿಲ್ಲ. ಅವಳು ತಿಳಿಯದೆ ಈ ಅಪರಾಧ ಮಾಡಿದಳು. ತಿಳಿಯದೆ ಯಾರಾದರೂ ವೈಷ್ಣವನೊಬ್ಬನ ಸೇವೆ ಮಾಡಿದರೆ ಅವರಿಗೆ ಒಳ್ಳೆಯದಾಗುತ್ತದೆ. ತಿಳಿಯದೆ ವೈಷ್ಣವನಿಗೆ ಅವಮಾನ ಮಾಡಿದರೆ ಕೆಟ್ಟದ್ದಾಗುತ್ತದೆ.
ವೈಷ್ಣವನು ವಿಶೇಷವಾಗಿ ದೇವೋತ್ತಮ ಪರಮಪುರುಷನ ಕೃಪೆಗೆ ಪಾತ್ರನಾಗಿರುತ್ತಾನೆ. ವೈಷ್ಣವನಿಗೆ ನೇರವಾಗಿ ಸಂತೋಷ ಉಂಟು ಮಾಡುವುದು ಅಥವಾ ನೋವುಂಟು ಮಾಡುವುದು ಭಗವಂತನ ಸಂತೋಷಕ್ಕೆ ಅಥವಾ ಅಸಂತೋಷಕ್ಕೆ ಕಾರಣವಾಗುತ್ತದೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಆಧ್ಯಾತ್ಮಿಕ ಗುರುವಿನ ಬಗ್ಗೆ ಬರೆದಿರುವ ತಮ್ಮ ಅಷ್ಟಕದಲ್ಲಿ ಹೀಗೆ ಹೇಳಿದ್ದಾರೆ: ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ. ಶುದ್ಧ ವೈಷ್ಣವ ಗುರುವನ್ನು ಸಂತೋಷಪಡಿಸುವುದು ದೇವೋತ್ತಮ ಪರಮಪುರುಷನನ್ನೇ ಸಂತೋಷಪಡಿಸಿದಂತೆ. ಆದರೆ ಗುರುವಿನ ಮನ ನೋಯಿಸಿದರೆ ನೋಯಿಸಿದ ವ್ಯಕ್ತಿಗೆ ಏನು ಕಾದಿದೆಯೋ ಯಾರಿಗೂ ತಿಳಿಯದು. ಸೊ ಅಫೆನ್ಸಸ್, ಈ ಅಪರಾಧಗಳು ನಾವು ಮಾಡೋದು, ಕನಿಷ್ಠ ಭಕ್ತರು, ಮಧ್ಯಮ ಭಕ್ತರು, ಉತ್ತಮ ಭಕ್ತರಿದ್ದಾರೆ. ಸೊ ಅದರ ಪ್ರಮಾಣವಾಗಿ ನಮಗೆ ಅದರ ಪ್ರತಿಕ್ರಿಯೆ ಸಿಗುತ್ತೆ. ಸೊ ಇಲ್ಲಿ ಗುರು ಅಪರಾಧ, ವೈಷ್ಣವ ಅಪರಾಧದಲ್ಲಿ ಉತ್ತಮ, ಇದು ತುಂಬಾ ಉನ್ನತವಾದ ಹೇಳ್ತಾ ಇರೋದು. ಸೊ ಇದು ತುಂಬಾ ಉನ್ನತವಾದ, ಇಷ್ಟು ಮಟ್ಟಿಗೆ ಇಷ್ಟು ರೀತಿ ಕೂಡ ಪರಿಣಾಮ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೂ ಇದೆ, ಪ್ರತಿಕ್ರಿಯೆ ಇದೆ, ನಮಗೆ ಆ ಮಟ್ಟಕ್ಕೆ ಇದೆ, ನಾವು ಅನುಭವಿಸ್ಬೇಕು ನಾವು. ಪ್ರಭುಜಿ, ಧ್ರುವ ಮಹಾರಾಜನ್ಗೆ ಇದಾದಾಗ ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧ್ರುವ ರಾಜನ್ಗೆ ಅವಳು ಇದು ಅವಮಾನ ಮಾಡಿದಾಗ ಆತ ಇನ್ನ ಇದಾಗಿರೋದಿಲ್ಲಲ್ಲ, ವೈಷ್ಣವನಾಗಿರೋದಿಲ್ಲಲ್ಲ? ಅಲ್ಲ, ವೈಷ್ಣವನಾಗಿಲ್ಲ. ಆಕ್ಚುಲಿ ನೀವು ಅದೇ ಸ್ಟೇಟ್ಮೆಂಟ್ ನೋಡಿ, ಅವರ ತಂದೆನೇ ಹೇಳ್ತಾರೆ ಅವರೊಬ್ಬ ವೈಷ್ಣವರು ಅಂತ. ನೆಕ್ಸ್ಟ್ ನಾರದ ಮುನಿಗಳು ಬಂದು ಭೇಟಿ ಮಾಡಿದಾಗ ಅವ್ರ ತಂದೆಗೆ ಅಷ್ಟೊತ್ತಿಗೆ ಮನವರಿಕೆ ಆಗಿರುತ್ತೆ ಅನ್ಸುತ್ತೆ. ಅಂದ್ರೆ ಅವರ ಅಸಾಧಾರಣ ಚಟುವಟಿಕೆಗಳು ಅವಾಗ್ಲೇ ಕಾಣಿಸ್ತಾ ಇತ್ತೇನೋ ಅವ್ರ ತಂದೆಗೆ ಎಲ್ಲ. ಸೊ ಅವ್ರ ತಂದೆ ಹೇಳೋ ಒಂದು ಸ್ಟೇಟ್ಮೆಂಟ್ ಇದೆ ಒಂದಲ್ಲಿ, ನನಗೆ ನೆನಪಿರೋ ಪ್ರಕಾರ ನೋಡ್ತೇನೆ. ಆಮೇಲೆ ಅಷ್ಟು ಚಿಕ್ಕ ಸಮಯದಲ್ಲಿ ಅವರು ಆಮೇಲೆ ಅಷ್ಟು ದೃಢ ಮನಸ್ಸಿನ ಮಾಡ್ಬೇಕು ಅಂದ್ರೆ ಅವರು ಮೊದಲೇ ಅವರು ಶುದ್ಧ ಭಕ್ತರಿರ್ಬೇಕು, ಹಿಂದೆ ಜನ್ಮದಲ್ಲೋ ಹಿಂದೆ ಇದರಿಂದಾನೇ ಅವರು ಆಗಿರ್ಬೇಕು. ಸೊ ಆಮೇಲೆ ಈ ಮನೆತನದಲ್ಲಿ ಹುಟ್ಟಿದ್ದಾರೆ ಒಂದು ರೀತಿ, ಅಂದ್ರೆ ಯಾರು ಬ್ರಹ್ಮನ ಇದರಲ್ಲಿ ಮನುವಿನ ಮೊಮ್ಮಗನಾಗಿ, ಉತ್ತಮನ ಪಾದನ ಮಗನಾಗಿ. ಅವರು ಕೂಡ ಹೇಳ್ಬೋದು ನೀವು, ಯಾರು ಸುರುಚಿ ಮತ್ತೆ ಉತ್ತಮ, ಆದ್ರೆ ಅದನ್ನ ದುರುಪಯೋಗ ಮಾಡ್ಕೊಂಡ್ರು. ಅವ್ರ ದುರುಪಯೋಗ, ಅವ್ರಿಗೂ ಆತರ ಒಂದು ಒಳ್ಳೆ ಜನ್ಮ ಇದೆ, ಆದ್ರೆ ದುರುಪಯೋಗ ಮಾಡ್ಕೊಂಡ್ರು. ಆದ್ರೆ ಧ್ರುವ ಮಹಾರಾಜನು ಮೊದಲೇ ಆತರ ಇರ್ಬೇಕು, ಇಲ್ಲಾಂದ್ರೆ ಅಷ್ಟು ಒಂದು ತಾಯಿ, ಒಂದು ಚಿಕ್ಕ ಮಲತಾಯಿ ಹೇಳಿದ ಒಂದು ಅವಮಾನ ಮಾತಿಗೆ ಅಷ್ಟು ರೀತಿಯಾಗಿ ತಗೊಂಡವರು, ಮತ್ತೆ ಅಷ್ಟು ಸರಿಯಾದ ಮಾರ್ಗವನ್ನು ಅವ್ರು ತಗೊಂಡು, ಸರಿಯಾದ ಮಾರ್ಗ ಅಂದ್ರೆ ಕೃಷ್ಣ ಶುದ್ಧ ಭಕ್ತಿ ಮಾಡೋದಕ್ಕೆ ಅವರು ರೆಡಿ. ಅವರು ಅದಕ್ಕೆ ಎಷ್ಟು ಕಷ್ಟ ಆದ್ರೂ ಇರ್ಬೋದು, ಅವ್ರು ಅದಕ್ಕೆ ರೆಡಿ ಇದ್ದಾರೆ. ಆತರ ಒಂದು ದೃಢ ಮನಸ್ಸು ಬರ್ಬೇಕು ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾರೆ, ತೇಷಾಂ ಸತ್ಯ ಏನೋ 7ನೇ ಅಧ್ಯಾಯದಲ್ಲಿ ಹೇಳೋ ಮಾತೇನದು, ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜತೆ ಮಾಂ ದೃಢಾವ್ರತ. ಅದೇನು ಶ್ಲೋಕ, ಅದು ಮೊದಲ 2 ಲೈನ್. ಅದೇನ್ ಹೇಳುತ್ತೆ ಅಂದ್ರೆ, ಒಂದು ಸರ್ವ ಪಾಪಗಳಿಂದ ಮುಕ್ತನಾಗೋವರೆಗೂ ಒಬ್ಬ ವ್ಯಕ್ತಿ ಕೃಷ್ಣ ಭಕ್ತಿ ಸೇವೆಯಲ್ಲಿ ದೃಢವಾಗಿ ನಿಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಧ್ರುವ ಮಹಾರಾಜರು ಆ ದೃಢ ಮನಸ್ಸಿಂದ ಅವ್ರು ಯಾವ ದ್ವಂದ್ವದ ಇದಿಲ್ಲ, ಅಂದ್ರೆ ಒಂದು ಸಂಶಯವಿಲ್ಲದೆ, ಇನ್ನೊಂದು ಕ್ರಮ ತಗೊಳ್ದೆ ಅವರು ಭಕ್ತಿ ಮಾಡಿದ್ರು ಅಂದ್ರೆ ಅವರು ಯಶಾಂತು ಅಂತಗತಾಂ ಪಾಪಂ ಜನಾನಾಂ ಪುಣ್ಯ ಕರ್ಮಣ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಇದು ಎಲ್ಲ ಪಾಪಗಳಿಂದ ಮುಕ್ತನಾದವರು ಮತ್ತೆ ಜನನಾಂ ಪುಣ್ಯ ಕರ್ಮಣ. ಎಷ್ಟೋ ಭಕ್ತಿಯ ಚಟುವಟಿಕೆಯಲ್ಲಿ ಅವರು ಆ ಒಳ್ಳೆ ಕರ್ಮಗಳು, ಭಕ್ತಿಯ ಕರ್ಮಗಳು ಅವ್ರು ಮಾಡಿದ್ರಿಂದ ಅವರಿಗೆ ಭಕ್ತಿಯಲ್ಲಿ ಸ್ಥಿರವಾಗಿ ನಿಲ್ಬಹುದು. ಸೊ ಧ್ರುವ ಮಹಾರಾಜರು ಅದ್ರ ಅಭ್ಯಾಸ ಮಾಡ್ತಾ ಇದಾರೆ ಅಂದ್ರೆ ಅವರು ಹಿಂದೆಯಿಂದಾನೇ ಅವರು ಮೊದಲು ದೊಡ್ಡ ಭಕ್ತರಾಗಿರ್ಬೇಕು. ಹಾಗಾದ್ರೆ ಅವ್ರು ಶುದ್ಧ ಭಕ್ತರಾಗಿದ್ರೆ ಅಷ್ಟು ಆಕ್ರೋಶ, ಅಷ್ಟು ದ್ವೇಷ ಹೆಂಗ್ ಬರುತ್ತೆ ಪ್ರಭುಜಿ? ಅದು ಪಾಪ ಅಲ್ವಾ? ಆಕ್ರೋಶ ಅಂದ್ರೆ ಅವ್ರೇನ್ ಮಾಡ್ಲಿಲ್ಲ ಹಾಗೆ, ಏನು ಅವ್ರ ಮಲತಾಯಿ ಮಾಡಿದ ಅಸಹಾಯಕವಾಗಿ ಅವ್ರು ಹೋಗ್ಬಿಟ್ರು ಅಷ್ಟೇ. ಅವ್ರೇನ್ ಮತ್ತೆ ಅವರೇನು ಅವ್ರ ಮಲತಾಯಿಗೆ ಹೋಗಿ ಇದು ಇನ್ಯಾರಿಗೋ ಕಂಪ್ಲೇಂಟ್ ಮಾಡಿ ಇನ್ನೊಂದು ಅವ್ರ ಶಿಕ್ಷೆ ಕೊಡೋ ರೀತಿಯಲ್ಲಿ ಏನೋ ಅದೆಲ್ಲ ಮಾಡಕ್ ಹೋಗ್ಲಿಲ್ಲ. ಅವ್ರಿಗೆ ಆ ನೋವು, ಅವ್ರಿಗೆ ಆ ಸ್ವಂತ ಪಡೆದ ನೋವಿತ್ತು ಅವ್ರಿಗೆ ಅಷ್ಟೇ. ಆ ನೋವನ್ನು ಕೃಷ್ಣನಿಗೆ ಸಹಿಸ್ಲಿಕ್ಕಾಗಲಿಲ್ಲ. ಅದು ನೋಡ್ತಾ ಇದ್ದೀನಿ ಭಗವಂತನಿಗೆ, ನನ್ನ ಅಷ್ಟು ಶುದ್ಧ ಭಕ್ತನಿಗೆ ಆದ ನೋವು ಕೃಷ್ಣನಿಗೆ ತಳಿಲಿಕ್ಕೆ. ಸೊ ಇದು ಏನ್ ಮಾಡೋದು, ಕೃಷ್ಣನು ತನ್ನ ಭಕ್ತರ ಮೇಲೆ ಅಷ್ಟು ಭಕ್ತ ವಾತ್ಸಲ ಭಗವಂತನು, ಏನ್ ಮಾಡೋದು? ಪ್ರಭುಜಿ ಭಕ್ತಿಯಲ್ಲಿ ಅಷ್ಟು ಮುಂದುವರೆದಿದ್ರು ಅಂದ್ರೆ ಕೃಷ್ಣನಿಗೆ ಹೌದು ಅಲ್ವಾ ಪ್ರಭುಜಿ? ಭಕ್ತಿಯಲ್ಲಿ ಅಷ್ಟು ಅಂದ್ರೆ ಧ್ರುವ ಮಹಾರಾಜ ಚಿಕ್ಕ ವಯಸ್ಸು ಬಾಲಕ ಆದ್ರೆ ಹಿಂದಿನ, ನೀವು ಹೇಳಿದ ಪ್ರಕಾರ ಹಿಂದಿನ ಜನ್ಮದಲ್ಲಿ ಎಲ್ಲ ಮಾಡಿದ್ರು, ಅವ್ರ ಭಕ್ತಿಯಲ್ಲಿ ಅಷ್ಟು ದೃಢವ್ರತ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಅವರ ಪುಣ್ಯ ಎಲ್ಲ ಅಂದ್ರೆ ಪಾಪ ಎಲ್ಲ ಕಳೆದು ಪುಣ್ಯವಂತರೇ ಆಗಿದ್ರು. ಯಶಾಂತು ಅಂತಗತಾಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ. ಅದು ಶ್ಲೋಕ ಹೇಳಿದ್ರಿ ನೀವು, ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ.
ಅಷ್ಟು ದೃಢಶಕ್ತಿ ದೃಢವ್ರತ ಬರ್ಬೇಕು ಅಂದ್ರೆ ಬೇಕು. ಆದ್ರೆ ಆ ದೃಢವ್ರತ ಅವರಿಗೆ ಸಹನೆ ಶಕ್ತಿ ಅವರಿಗೆ ಇರ್ಲಿಲ್ಲ ಅಂತ ಕಾಣುತ್ತೆ ಅಲ್ವಾ ಪ್ರಭುಜಿ? ಅಂದ್ರೆ ಏನೋ ಒಂದು ನನ್ನ ಒಂದು ಚಿಕ್ಕಮ್ಮ ಆತರ ಹೇಳಿದ್ದು. ಅಂದ್ರೆ ನಾವು ದೋಷ ಕಂಡಿಡಿಬಾರ್ದು, ಆದ್ರೂ ಒಂದು ಲೀಲೆ ಇರ್ಬೋದು ಅಲ್ಲ ಪ್ರಭುಜಿ? ಹೌದು, ಲೀಲೆ. ಆತರ ತಗೋಬಹುದಲ್ವಾ ಪ್ರಭುಜಿ? ನಾವು ಭಗವಂತನ ಲೀಲೆ ಇತ್ತು ಅವರು ಧ್ರುವ ಮಹಾರಾಜನ ಜೊತೆ ಅಂತ ಇರ್ಬೋದು ಅಲ್ವಾ ಪ್ರಭುಜಿ? ಹೌದು. ಆದ್ರೆ ಒಂದು ಇಲ್ಲಿ ತಿಳ್ಕೊಳ್ಳತಕ್ಕಂಥದ್ದಂದ್ರೆ, ನಾವು ತಿಳಿಯದೆ ಅಪರಾಧ, ವೈಷ್ಣವ ಅಪರಾಧ ಮಾಡಿದ್ರು ಕೂಡ ನಮಗೆ ತಟ್ಟುತ್ತದೆ. ಇದು ನಮಗೆ ಬಹಳ ಕಷ್ಟ. ಎಚ್ಚರಿಕೆ, ನಮಗೆ ಎಚ್ಚರಿಕೆ. ಅಂದ್ರೆ ಬೆಂಕಿಗೆ ಮಗು ತಿಳಿಯೋದಿಲ್ಲ ಅಂತ ಕೈ ಹಾಕಿದ್ರೆ ಮಗುವಿನ ಕೈ ಸುಟ್ಟೋಗ್ಬಿಡುತ್ತೆ. ದೊಡ್ಡವರಿಗೆ ನಾವು ತಿಳಿತದೆ ಹಾಕೋದಿಲ್ಲ, ಚಿಕ್ಕ ಮಗು ಬೆಂಕಿದ್ರೆ ಅದೇನು ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ಹಾಕ್ಬಿಟ್ರೆ, ಅದೇ ತರಹ ನಮಗೆ ತಿಳಿಯದೆ ಮಾಡಿದ ವೈಷ್ಣವ ಅಪರಾಧ ಕೂಡ ಅದು ತುಂಬಾ ಕೆಟ್ಟ ಪರಿಣಾಮವನ್ನ ಕೊಡ್ತದೆ ಅಂತ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಆಗುತ್ತೆ ಪ್ರಭುಜಿ ಇದು. ಗುರುಜಿ ಇವರು ಧ್ರುವ ಮಹಾರಾಜರು ಮದುವೆ ಆಗಿದ್ರಾ? ಧ್ರುವ ಮಹಾರಾಜ್ ಮದುವೆ ಆಗಿದ್ದ? ಆಗಿದ್ದಾರಾ ಅಂತ. ಆಗ್ತಾರಲ್ಲ, ನೆಕ್ಸ್ಟ್ ಅವ್ರು ಮಹಾರಾಜರಂದ್ರೆ ಮಹಾರಾಣಿ ಇರ್ಲೇಬೇಕು. ಮಹಾರಾಜ ಅಂದ್ರೆ ಅಲ್ಲ, ಧ್ರುವ ರಾಜರು ಮದುವೆ ಆಗಿದ್ದಾರೆ ನಂತರ ಮದುವೆ ಆಗ್ತಾರೆ ಅವರು ಧ್ರುವ ಮಹಾರಾಜರು. ಇವಾಗ ಆಕ್ಚುಲಿ ಅವ್ರ ತಂದೆ ಅವ್ರು ಆದ್ಮೇಲೆ ಇವ್ರು ರಾಜರಾಗ್ತಾರೆ. ರಾಜರಾದ್ಮೇಲೆ ಮತ್ತೆ ಅವ್ರು ಆಕ್ಚುಲಿ ಹೇಳ್ತಾರೆ, ಅವ್ರ ತಂದೆ ಕಾಯೋದಿಲ್ಲ. ಅವ್ರ ತಂದೆ ಕೂಡ ಇದರ ನಂತರ ಅವ್ರಿಗೆ ಅವ್ರ ತಪ್ಪು ಅರಿವಾಗುತ್ತೆ. ಮತ್ತೆ ಅವರು ಕೂಡ ಆಧ್ಯಾತ್ಮಿಕವಾಗಿ ಎಷ್ಟು ಇದೆ ಅಂದ್ರೆ, ಅವರು ನನ್ನ ಮಗನ ನೋಡ್ಕೊಳ್ತಾನೆ, ತನ್ನ ಜೀವನವನ್ನು ನೋಡ್ಕೊಳ್ತಾನೆ, ಅವ್ರು ರಾಜ್ಯಭಾರ ಮಾಡ್ತಾನೆ. ಸೊ ಅವರು ರಾಜ್ಯವನ್ನು ತ್ಯಜಿಸ್ಬಿಟ್ಟು ಅವ್ರು ವನಪ್ರಸ್ಥ ಹೋಗ್ಬಿಡ್ತಾರೆ, ತೀವ್ರ ತಪಸ್ಸಿಗೆ ಹೋಗ್ಬಿಡ್ತಾರೆ, ಉತ್ತಾನಪಾದ ರಾಜರ್ಷಿಗಳವರು. ಹಾಗಾಗಿ ಏನೋ ಒಂದು ಅವ್ರಿಗೆ ಆಕಸ್ಮಿಕವಾಗಿ ಒಂದ್ಸಲ ಅವರ ಚಿಕ್ಕ ಕಿರಿಯ ರಾಣಿ ಮೇಲೆ ಅತಿ ವ್ಯಾಮೋಹ ಒಂದು ವ್ಯಕ್ತವಾಯಿತು ಅವರ ವ್ಯಕ್ತಿತ್ವದಲ್ಲಿ. ಇಲ್ಲಾಂದ್ರೆ ಅವರು ಕೂಡ ಬಹಳ ಉನ್ನತ ವ್ಯಕ್ತಿಗಳು, ಅವರ ತಂದೆ ಕೂಡ ಉತ್ತಾನಪಾದ. ಬರುತ್ತೆ ಮುಂದೆ ಚರಿತ್ರೆ ಬರುತ್ತೆ. ಮತ್ತೆ ಧ್ರುವರಾಜ ಮಹಾರಾಜರ ವಂಶನೇ ಬರುತ್ತೆ, ಅದು ಅವರ ಎಲ್ಲ ವಂಶ ಒಬ್ಬರಾದ್ಮೇಲೆ ಯಾರು ರಾಜರು ಬರ್ತಾರೆ ಅದೆಲ್ಲ ವಿವರಣೆ ಇದೆ. ಪಾಂಡವರು ಒಂದ್ ರೀತಿಯಲ್ಲಿ ನೋಡಿದ್ರೆ ಹೇಳ್ತಾರೆ, ಅರ್ಜುನನು ಕೂಡ ಕೌರವರನ್ನ ಕ್ಷಮಿಸಲಿಕ್ಕೆ ತಯಾರಿದ್ದಾರೆ. ಭಗವದ್ಗೀತೆ ಅದೇ ಮೊದಲನೇ ಅಧ್ಯಾಯ. ಆದ್ರೆ ಹೇಳ್ತಾರೆ ಭಗವಂತನು ಇಲ್ಲ. ಅವ್ರು ಮಾಡಿದ ಅಪರಾಧ ಅದು ಪರ್ಟಿಕ್ಯುಲರ್ಲಿ ಅವ್ರು ಯಾರಿಗೆ ದ್ರೌಪದಿಗೆ ಆ ಒಂದು ಅಸತ್ ಸಭೆ, ಅದರಲ್ಲಿ ಅವ್ರು ಮಾಡಿದ ಅಪಮಾನ, ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅವರಿಗೆ ಅಲ್ಲ, ಅವರ ಜೊತೆಗೆ ಯಾರಿದ್ರು ಆ ಸಮಯದಲ್ಲಿ, ಅವ್ರ ಜೊತೆಗೆ ಯಾರಿದ್ರು ಭೀಷ್ಮ, ದ್ರೋಣ, ಅವರು ಕೂಡ ಅಲ್ಲಿ ಇದ್ರು. ಅವರು ಹೇಳ್ತಾರೆ ಅವರು ಕೂಡ ಒಂದು ಚಿಕ್ಕ ಶಿಕ್ಷೆ ಆಯ್ತು ಒಂದ್ ರೀತಿ. ಅವ್ರ ಭಕ್ತರು, ಅವರು ಶುದ್ಧ ಭೀಷ್ಮ ಪಿತಾಮಹ ಮಹಾಜನರು ಅವರು. ಆದರೂ ಕೂಡ ಭಗವಂತನು ಅಲ್ಲಿ ತೋರಿಸೋದಂದ್ರೆ ಅವರ ಜೊತೆ ಸೇರಿದ್ದಕ್ಕೆ ಅವರು ಕೂಡ ಅಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಅವ್ರು ಸಾಧನೆಪ್ಬೇಕಾಯ್ತು. ಇದು ಕೂಡ ಇದೆ. ಭಗವಂತನು ಕೊನೆಗೆ ಭಗವಂತನ ಡಿಸಿಷನ್ ಪರ್ಫೆಕ್ಟ್ ಡಿಸಿಷನ್. ಭಗವಂತನ ಏನ್ ಮಾಡೋದು ಕೂಡ ಅದು ಸರಿ, ನಾವು ಒಪ್ಪಬೇಕು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಡಿ ಪ್ರಭುಜಿ. ಈಗ ಇವತ್ತಿನ ಒಂದು ಶ್ಲೋಕದಲ್ಲಿ ಪ್ರಪಾದರು ಏನಂತ ಹೇಳ್ತಾರೆ ಅಂದ್ರೆ, ಈಗ ಭಕ್ತರಿಗೆ ನಾವು ಹೌದು ಏನಾದ್ರೂ ಇದ್ರೆ ಅಂದ್ರೆ ಅದು ನಮ್ಗೆ ಅಪರಾಧ. ಬಟ್ ಇಲ್ಲಿ ಪ್ರಪಾದರು ಏನ್ ಹೇಳ್ತಾರೆ, ಭಕ್ತರಲ್ಲದವರಿಗೂ ಕೂಡ ನಾವು ಏನು ಅನ್ಬಾರ್ದು ಅಂತ ಹೇಳ್ತಾರೆ. ಅದು ತುಂಬಾ ಉತ್ತಮ. ಯಾಕೆಂದ್ರೆ ನಮ್ಗೆ ಅದೆಲ್ಲ ಪಾಠ ಅಂತ ಪ್ರಪಾದರು ನಾವು ತುಂಬಾ ಧನ್ಯವಾದ ಹೇಳ್ಬೇಕು ಪ್ರಭುಜಿ. ಸ್ವಭಾವ ಆಗ್ಬಿಡುತ್ತೆ. ಹೌದು, ಹೊರಗೆ ಜನರ ಹತ್ರ ಮಾಡೋದು ಕೂಡ ನಮ್ಮ ಸ್ವಭಾವ ಆದ್ಮೇಲೆ ನಮ್ಮ ಭಕ್ತರ ಜೊತೆಗೂ ಅದೇ ಮಾಡ್ತೀವಿ. ಭಕ್ತರ ಜೊತೆಗೂ ಅದೇ ಮಾಡ್ಬಿಡ್ತೇವೆ ಅಲ್ವಾ ಪ್ರಭುಜಿ? ಹೌದು. ಇಟ್ ಬಿಕಮ್ಸ್ ಹ್ಯಾಬಿಚುಯೇಷನ್, ಹ್ಯಾಬಿಟ್. ಹೌದು. ಶ್ರೀಲ ಪ್ರಭುಪಾದರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಪ್ರಭುಜಿ ನಮಗೆ. ಹರೇ ಕೃಷ್ಣ.